ಕೃಷ್ಣ ಕೃಷ್ಣ ಹರಿ 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 ರಾಮ ಹರಿ ರಾಮ 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 ಹರಿ 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 ಕೃಷ್ಣ 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 ಹರಿ 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 ರಾಮ 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 ಹರಿ 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 ಕೃಷ್ಣ 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 ಹರಿ 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 ರಾಮ 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 ಹರಿ ಹರಿ ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀಗುರುವೇ ನಮಃ ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ ವಂದೇಹಂ ಶ್ರೀಗುರುಶ್ರೀಯುತಪದಕಮಲಂ ಶ್ರೀಗುरून् ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ तं ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀರಾಧಾ ಕೃಷ್ಣಪಾದಾನ್ ಸಹಗಣ ಲಲಿತಾ ಶ್ರೀವಿಶಾಖಾನ್ವಿತಂಶ हे कृष्णा करुणा सिंधु दीनबंधु जगत्पते गोपीश गोपिका कांता राधा कांता नमोस्तुते तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये वाञ्छा कल्पतरुभ्यश्च कृपा सिन्धुभ्य एव च पतितनां पावनेभ्यो वैष्णवेभ्यो नमो नमः नमो ओं विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिति नामिने नमस्ते सरस्वती देवी गौरवाणी प्रचारिणे निर्विशेष शून्यवादी पाश्चात्य देशतारिणि जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद हरे कृष्ण 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 हरे 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 राम 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 ಹರೇ 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 ಕೃಷ್ಣ. ಎಲ್ಲರಿಗೂ ಶ್ರೀ ಶ್ರೀ ರಾಧಾ ಗೋವಿಂದ ಮಂಗಳೂರು ಇಸ್ಕಾನ್ನಿಂದ ನಾಮನಿಷ್ಠ ಪ್ರಭುಗಳು ಆಯೋಜಿಸಿರುವ ಚೈತನ್ಯ ಚರಿತಾಮೃತ ರೀಡಿಂಗ್ ಕ್ಲಾಸ್ಗೆ ಎಲ್ಲರಿಗೂ ಸ್ವಾಗತ. ಹರೇ ಕೃಷ್ಣ. ಪ್ರಣಾಮಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ದಂಡೋತ್ಪಣ ಮಾತಾಜಿ. ಹರೇ ಕೃಷ್ಣ ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. 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 ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ದಂಡವತ್ ಪ್ರಣಾಮ. ಹರೇ ಕೃಷ್ಣ ಮಾತಾಜಿ. ಜಯೋ ಜಯೋ ಶ್ರೀ ಚೈತನ್ಯ ಜಯೋ ನಿತ್ಯಾನಂದ ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಚೈತನ್ಯ ಜಯ ನಿತ್ಯಾನಂದ ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯೋ ಜಯೋ ಶ್ರೀ ಚೈತನ್ಯ ಜಯೋ ನಿತ್ಯಾನಂದ ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ 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 ನಿತ್ಯಾನಂದ ಜಯ ದ್ವೈತ ಚಂದ್ರ ಜಯ ಭಕ್ತ ವೃಂದ. ಜಯೋ ಜಯೋ ಶ್ರೀ ಚೈತನ್ಯ ಜಯೋ ನಿತ್ಯಾನಂದ ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಜಯ ಶ್ಲೋಕ 41. ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ದ್ವಿತೀಯ ಚತುರ್ವ್ಯೂಹ ಏಯಿ ತುರೀಯ ವಿಶುದ್ಧ. ಆಗಿದೆಯಲ್ಲ ಮಾತಾಜಿ. ಮಾತಾಜಿ ಇದಾಗಿತ್ತಲ್ಲ? ಇಲ್ಲ, ಆಗಿಲ್ಲ. ಆಗಿಲ್ವಾ? ಸರಿ ಸರಿ ಮಾತಾಜಿ, ಗೊತ್ತಿಲ್ಲ ಏನೋ. ನೆನ್ನೆ ಇದ್ದಂಗಿತ್ತು, ಅಕ್ಕಿ ಕೇಳ್ತೆ ನಾನು. ಓದ್ಲಿಲ್ವೇ ನಾನು? ಓದದ ಮಾತಾಜಿ? ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ತೃತೀಯ ಚತುರ್ವ್ಯೂಹ ಏಯಿ ತುರಿಯ ವಿಶುದ್ಧ. ಓದನ ಮಾತಾಜಿ. ಹಾ ಮಾತಾಜಿ. ನಾಗವೇಣಿ ಮಾತಾಜಿ ಇಲ್ಲ ಮಾತಾಜಿ. ಸ್ವಲ್ಪ ಓದಿ ಮಾತಾಜಿ, ಸ್ವಲ್ಪ ಓದಿ. ಓಕೆ ಮಾತಾಜಿ. ವಾಸುದೇವ ಎಂಬ ಹೆಸರಾದ ವಿಸ್ತರಣೆ. ಸಂಕರ್ಷಣ ಎಂದು ಹೆಸರಾದ ವಿಸ್ತರಣೆ. ಪ್ರದ್ಯುಮ್ನ ಎಂದು ಹೆಸರಾದ ವಿಸ್ತರಣೆ. ಅನಿರುದ್ಧ ಎಂದು ಹೆಸರಾದ ವಿಸ್ತರಣೆ. ತೃತೀಯ ಚತುರ್ವ್ಯೂಹ ಎರಡನೇ ಚತು ವಿಸ್ತರಣೆ. ಏಯಿ ಇದು ತುರಿಯ ದಿವ್ಯ, ವಿಶುದ್ಧ ಎಲ್ಲಾ ಐಹಿಕ ಕಲ್ಮಶಗಳಿಂದಲೂ ಮುಕ್ತವಾದ. ಅನುವಾದ ಶ್ರೀ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ ಮತ್ತು ಅನಿರುದ್ಧರು ಈ ಎರಡನೆಯ ವಿಸ್ತರಣೆಯಾಗಲಿದ್ದಾರೆ. ಅವರು ಪರಿಶುದ್ಧ
ಪರಿಶುದ್ಧ ದಿವ್ಯರು. ಓದ್ಬೇಕಮ್ಮ ಮಾತಾಜಿ ಭಾವಾರ್ಥ. ಸ್ವಲ್ಪ ಓದಿ ಮಾತಾಜಿ, ಸ್ವಲ್ಪ ಓದಿ ಭಾವಾರ್ಥ ಒಂದು. ಭಾವಾರ್ಥ ವೇದಾಂತ ಸೂತ್ರದ ಎರಡನೆಯ ಖಂಡದ 2ನೇ ಅಧ್ಯಾಯದ 42ನೆಯ ಸೂತ್ರವನ್ನು ಉತ್ಪತ್ತಿ ಅಸಂಭವವ ಕುರಿತು ತಮ್ಮ ವ್ಯಾಖ್ಯಾನದಲ್ಲಿ ಶ್ರೀಪಾದ ಶಂಕರಾಚಾರ್ಯರು 4 ರೂಪಗಳನ್ನು ಚತುರ್ವ್ಯೂಹ ತಪ್ಪು ದಾರಿಗೆಳೆಯುವಂತೆ ವಿವರಿಸಿದ್ದಾರೆ. ಶ್ರೀ ಚೈತನ್ಯ ಚರಿತಾಮೃತ ಈ ಅಧ್ಯಾಯದ 41ರಿಂದ 47ರವರೆಗಿನ ಶ್ಲೋಕಗಳಲ್ಲಿ ಶ್ರೀಲ ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿ ಅವರು ಪರಮ ಸತ್ಯನ ವೈಯಕ್ತಿಕ ಲಕ್ಷಣಗಳನ್ನು ಕುರಿತಂತೆ ಶ್ರೀಪಾದ ಶಂಕರಾಚಾರ್ಯರ ತಪ್ಪು ದಾರಿಗೆಳೆಯುವ ಅಪೇಕ್ಷೆಗಳಿಗೆ ಉತ್ತರ ಕೊಟ್ಟಿದ್ದಾರೆ. ದೇವೋತ್ತಮ ಪರಮಪುರುಷನ ಪರಮ ಸತ್ಯನು ಇಂದ್ರಿಯ ಗ್ರಹಿಕೆಯಿಂದ ಅಥವಾ ಪ್ರಾಯೋಗಿಕ ಜ್ಞಾನದಿಂದ ತಿಳಿಯಬಹುದಾದ ಐಕ್ಯ ವಸ್ತುವಲ್ಲ. ನಾರದ ಪಂಚರಾತ್ರದಲ್ಲಿ ಈ ಸಂಗತಿಯನ್ನು ಸ್ವತಃ ನಾರದರೇ ಶಿವನಿಗೆ ವಿವರಿಸಿದ್ದಾರೆ. ಆದರೂ ಶಿವನ ಅವತಾರವಾದ ಶಂಕರಾಚಾರ್ಯರು ತಮ್ಮ ಪ್ರಭುವಾದ ನಾರಾಯಣ ಆದೇಶದಂತೆ ಅಂತಿಮ ನಾಶದ ಪರವಾಗಿರುವ ಅದ್ವೈತಿಗಳನ್ನು ತಪ್ಪು ದಾರಿಗೆ ಎಳೆಯಬೇಕಾಗಿತ್ತು. ಅಸ್ತಿತ್ವದ ಬದ್ಧ ಸ್ಥಿತಿಯಲ್ಲಿ ಎಲ್ಲಾ ಜೀವಗಳು 4 ಮೂಲಭೂತ ದೋಷಗಳನ್ನು ಹೊಂದಿರುತ್ತಾರೆ. ಅವುಗಳಲ್ಲಿ ಒಂದು ವಂಚಿಸುವ ಪ್ರವೃತ್ತಿ. ಶಂಕರಾಚಾರ್ಯರು ಅದ್ವೈತಿಗಳನ್ನು ದಾರಿ ತಪ್ಪಿಸಲು ವಚನ ಪ್ರವೃತ್ತಿಯನ್ನು ವಿಪರೀತವಾಗಿ ಬೈತಾ ಇದ್ದಾರೆ. ಮಾತಾಜಿ ಅದು ವಂಚನ ಪ್ರವೃತ್ತಿಯನ್ನು ವಿಪರೀತಕ್ಕೆ ಒಯ್ದಿದ್ದಾರೆ. ವಂಚಿಸುವ ಪ್ರವೃತ್ತಿ. ಶಂಕರಾಚಾರ್ಯ ಅದ್ವೈತಗಳನ್ನು ದಾರಿ ತಪ್ಪಿಸಲು ಈ ವಂಚನಾ ಪ್ರವೃತ್ತಿಯನ್ನು ವಿಪರೀತಕ್ಕೆ ಒಯ್ದಿದ್ದಾರೆ. ಹರೇ ಕೃಷ್ಣ ಮಾತಾಜಿ. ಓದ್ಬೇಕಾ ಮಾತಾಜಿ? ಓದಿ ಮಾತಾಜಿ, ಅದು ಫುಲ್ ಓದಿ. ಓದ್ಬಿಡ್ಲ? ದಿಟದಲ್ಲಿ ವೈದಿಕ ಸಾಹಿತ್ಯದಲ್ಲಿ 4 ರೂಪಗಳನ್ನು ಕುರಿತು ನೀಡಿರುವ ವಿವರಣೆಯನ್ನು ಬದ್ಧಾತ್ಮರು ಊಹಾಪೋಹಗಳಿಂದ ಅರಿಯಲಾಗುವುದಿಲ್ಲ. ಆದ್ದರಿಂದ ಈ 4 ರೂಪಗಳನ್ನು ಅವುಗಳನ್ನು ವರ್ಣಿಸುವ ರೀತಿಯಲ್ಲಿಯೇ ಸುಮ್ಮನೆ ಅಂಗೀಕರಿಸಬೇಕು. ವೇದಗಳ ಪ್ರಮಾಣ ಹೇಗಿದೆ ಎಂದರೆ ವ್ಯಕ್ತಿಯು ತನ್ನ ಪರಿಮಿತ ಗ್ರಹಣ ಶಕ್ತಿಯಿಂದಾಗಿ ಏನನ್ನಾದರೂ ಅರ್ಥ ಮಾಡಿಕೊಳ್ಳದಿದ್ದರೂ ಅವನು ವೈದಿಕ ವಿಧಿಗಳನ್ನು ಒಪ್ಪಿಕೊಳ್ಳಬೇಕು. ತನ್ನ ಪರಿಪೂರ್ಣ ಗ್ರಹಿಕೆಗೆ ಹೊಂದುವಂತಹ ವ್ಯಾಕರಣಗಳನ್ನು ಸೃಷ್ಟಿ ಮಾಡಬಾರದು. ಆದರೆ ತಮ್ಮ ಶಾರೀರಿಕ ಭಾಷೆಯಲ್ಲಿ ಶಂಕರಾಚಾರ್ಯರು ಅದ್ವೈತಿಗಳ ತಪ್ಪು ಗ್ರಹಿಕೆಯನ್ನು ಹೆಚ್ಚಿಸಿದ್ದಾರೆ. ಈ 4 ರೂಪಗಳಿಗೆ ಅಧ್ಯಾತ್ಮ ಅಸ್ತಿತ್ವವಿದೆ. ಇದನ್ನು ವಾಸುದೇವ ಸತ್ವದಲ್ಲಿ ಶುದ್ಧ ಸತ್ವದಲ್ಲೇ ಕಂಡುಕೊಳ್ಳಬಹುದು. ಅದು ವಾಸುದೇವನನ್ನು ಅರ್ಥ ಮಾಡಿಕೊಳ್ಳುವುದರಲ್ಲಿ ಸಂಪೂರ್ಣ ಮಗ್ನವಾಗಿದೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಯಾರು? ಪದ್ಮ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ದೇವೋತ್ತಮ ಪರಮಪುರುಷನ ಷಡ್ಐಶ್ವರ್ಯಗಳನ್ನು ತುಂಬಿಕೊಂಡ 4 ರೂಪಗಳು ಆಂತರಿಕ ಶಕ್ತಿಯ ಅನುಭೋಗಿಗಳು. ದೇವೋತ್ತಮ ಪರಮಪುರುಷನು ದಾರಿದ್ರ್ಯ ಪೀಡಿತ ಅಥವಾ ಶಕ್ತಿಹೀನ ಅಥವಾ ಬೇರೆಯ ಮಾತುಗಳಲ್ಲಿ ಹೇಳುವುದಾದರೆ ನಪುಂಸಕ ಎಂದು ಯೋಚಿಸುವುದು ಕೇವಲ ಧೂರ್ತತನವಷ್ಟೇ. ಈ ಧೂರ್ತತನವು ಬದ್ಧಾತ್ಮರ ಪ್ರವೃತ್ತಿಯಾಗಿದೆ. ಅದು ಅವರ ದಿಗ್ಭ್ರಮೆಯನ್ನು ಹೆಚ್ಚಿಸುತ್ತದೆ. ಆಧ್ಯಾತ್ಮಿಕ ಲೋಕಕ್ಕೂ ಐಹಿಕ ಲೋಕಕ್ಕೂ ನಡುವೆ ಇರುವ ವ್ಯತ್ಯಾಸವನ್ನು ಅರ್ಥ ಮಾಡಿಕೊಳ್ಳಲಾಗದವನು ಲೋಕೋತ್ತರ ಚತುರ್ರೂಪಗಳನ್ನು ಪರೀಕ್ಷಿಸುವುದಕ್ಕಾಗಲಿ ಅಥವಾ ತಿಳಿಯುವುದಕ್ಕಾಗಲಿ ಅರ್ಹತೆಯನ್ನು ಹೊಂದಿಲ್ಲ. ಪರಮ ಪೂಜನೀಯ ಶ್ರೀಪಾದ ಶಂಕರಾಚಾರ್ಯರು ವೇದಾಂತ ಸೂತ್ರ 2.242-45 ಅನ್ನು ಕುರಿತ ತಮ್ಮ ವ್ಯಾಖ್ಯಾನದಲ್ಲಿ ಆಧ್ಯಾತ್ಮಿಕ ಲೋಕದಲ್ಲಿರುವ ಈ 4 ರೂಪಗಳ ಅಸ್ತಿತ್ವವನ್ನು ನಿಶ್ಶೇಷಗೊಳಿಸಲು ವಿಫಲ ಯತ್ನವೊಂದನ್ನು ಮಾಡಿದ್ದಾರೆ. ದೇವೋತ್ತಮ ಪರಮಪುರುಷನಾದ ವಾಸುದೇವನು ಶ್ರೀಕೃಷ್ಣನು ಅಖಂಡ ಗುಣಗಳಿಂದ ಮುಕ್ತನಾದವನು. ಸಂಪೂರ್ಣ ಆನಂದ ಮತ್ತು ಶಾಶ್ವತ ಅಸ್ತಿತ್ವಗಳನ್ನು ತುಂಬಿ ದೇಹವನ್ನು ಹೊಂದಿದ್ದಾನೆ ಎಂದು ಭಕ್ತರು ಯೋಚಿಸುತ್ತಾರೆ ಎಂದು ಶಂಕರಾಚಾರ್ಯರು ಸೂತ್ರ 42 ಅಲ್ಲಿ ಹೇಳುತ್ತಾರೆ. ಅವನು ಭಕ್ತರ ಅಂತಿಮ ಗುರಿ. ದೇವೋತ್ತಮ ಪರಮಪುರುಷನು ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ ಮತ್ತು ಅನಿರುದ್ಧ ಎಂಬ ಇತರ 4 ಶಾಶ್ವತ ದಿವ್ಯ ರೂಪಗಳಾಗಿ ತನ್ನನ್ನು ವಿಸ್ತರಿಸಿಕೊಂಡಿದ್ದಾನೆ ಎಂದು ಭಕ್ತರು ನಂಬುತ್ತಾರೆ. ಪ್ರಥಮ ವಿಸ್ತರಣೆಯಾದ ವಾಸುದೇವನಿಂದ ಅನುಕ್ರಮವಾಗಿ ಸಂಕರ್ಷಣ, ಪ್ರದ್ಯುಮ್ನ ಮತ್ತು ಅನಿರುದ್ಧರು ಬಂದರು. ವಾಸುದೇವನ ಇನ್ನೊಂದು ಹೆಸರು ಪರಮಾತ್ಮ, ಸಂಕರ್ಷಣ ಇನ್ನೊಂದು ಹೆಸರು ಜೀವ, ಪ್ರದ್ಯುಮ್ನ ಇನ್ನೊಂದು ಹೆಸರು ಮನಸ್ಸು, ಅನಿರುದ್ಧನ ಇನ್ನೊಂದು ಹೆಸರು ಅಹಂಕಾರ. ಈ ವಿಸ್ತರಣೆಗಳಲ್ಲಿ ವಾಸುದೇವನು ಐಹಿಕ ಪ್ರಕೃತಿ ಮೂಲನೆಂದು ಪರಿಗಣಿತನಾಗಿದ್ದಾನೆ. ಆದ್ದರಿಂದ ಸಂಕರ್ಷಣ, ಪ್ರದ್ಯುಮ್ನ ಮತ್ತು ಅನಿರುದ್ಧರು ಈ ಮೂಲ ಕಾರಣಗಳ ಸೃಷ್ಟಿಗಳಾಗಿರಬೇಕು ಎಂದು ಶಂಕರಾಚಾರ್ಯರು ಹೇಳುತ್ತಾರೆ. ಹರೇ ಕೃಷ್ಣ ಮಾತಾಜಿ.
ಇಲ್ಲ ಮಾತಾಜಿ, ನೆಕ್ಸ್ಟ್ ನಾನು ಯಾರು ಇಲ್ಲ. ಮಾತಾಜಿ? ಲಕ್ಷ್ಮೀ ಪಿ ಅಮ್ಮ. ಲಕ್ಷ್ಮೀ ಓದಿ ಪಿ. ಮಾತಾಜಿ, ಓದಿ ಮಾತಾಜಿ. ಪರಮಾತ್ಮನೆಂದು ಪ್ರಸಿದ್ಧನಾದ ನಾರಾಯಣನು ಐಹಿಕ ಪ್ರಕೃತಿಯನ್ನು ಮೀರಿದವನು ಎಂದು ಮಹಾತ್ಮರು ದೃಢವಾಗಿ ಹೇಳುತ್ತಾರೆ. ಇದು ವೈದಿಕ ಸಾಹಿತ್ಯದ ಹೇಳಿಕೆಗಳಿಗೆ ಅನುಗುಣವಾಗಿದೆ. ನಾರಾಯಣನು ನಾನಾ ರೂಪಗಳಲ್ಲಿ ತನ್ನನ್ನು ವಿಸ್ತರಿಸಿಕೊಳ್ಳಬಲ್ಲ ಎಂದು ಮಾಯವಾದಿಗಳು ಒಪ್ಪುತ್ತಾರೆ. ಭಕ್ತರ ತಿಳುವಳಿಕೆಯ ಆ ಭಾಗವನ್ನು ಕುರಿತು ವಾದ ಮಾಡಲು ತಾವು ಪ್ರಯತ್ನ ಮಾಡುವುದಿಲ್ಲವೆಂದು ಶಂಕರರು ಹೇಳುತ್ತಾರೆ. ಆದರೆ ಸಂಕರ್ಷಣನು ವಾಸುದೇವನಿಂದ ಸೃಷ್ಟಿಯಾದ ಪ್ರದ್ಯುಮ್ನನು, ಸಂಕರ್ಷಣನಿಂದ ಸೃಷ್ಟಿಯಾದ ಅನಿರುದ್ಧನು, ಪ್ರದ್ಯುಮ್ನನಿಂದ ಸೃಷ್ಟಿಯಾದ ಎಂಬ ವಿಚಾರವನ್ನು ಅವರು ಪ್ರತಿಭಟಿಸಬೇಕಾಗಿತ್ತು. ಏಕೆಂದರೆ ಸಂಕರ್ಷಣನು ವಾಸುದೇವನ ದೇಹದಿಂದ ಮತ್ತೆ ಹೋಯ್ತದು. ಇವಾಗ ಬಂತು. ಏಕೆಂದರೆ ಸಂಕರ್ಷಣನು ವಾಸುದೇವನ ದೇಹದಿಂದ ಸೃಷ್ಟಿಯಾದ ಜೀವಿಗಳನ್ನು ಪ್ರತಿನಿಧಿಸುತ್ತಾನೆ ಎಂಬುದನ್ನು ಒಪ್ಪಿಕೊಂಡರೆ ಜೀವಿಗಳು ಅಶಾಶ್ವತವಾಗಬೇಕಾಗಿತ್ತು. ಜೀವಿಗಳು ದೇವೋತ್ತಮ ಪರಮಪುರುಷನನ್ನು ದೇವಾಲಯದಲ್ಲಿ ನಿರಂತರವಾಗಿ ಆರಾಧಿಸುವುದರಲ್ಲಿ ಮಗ್ನರಾಗಿರುತ್ತಾ, ವೈದಿಕ ಸಾಹಿತ್ಯವನ್ನು ಅಧ್ಯಯನ ಮಾಡುತ್ತಾ, ಪರಮಪ್ರಭುವನ್ನು ಸೇರಲು ಯೋಗ ಮತ್ತು ಪುಣ್ಯ ಕಾರ್ಯಗಳನ್ನು ಮಾಡುತ್ತಾ ಐಹಿಕ ಕಾಲುಷ್ಯದಿಂದ ಮುಕ್ತನಾಗಬೇಕು ಎಂದು ಮತ್ತು ಪುಣ್ಯ ಕಾರ್ಯಗಳನ್ನು ಮಾಡುತ್ತಾ, ಸ್ವಲ್ಪ ಇದು ಲೈನ್ ಕಾಣಿಸ್ತಾ ಇಲ್ಲ ಮಾತಾಜಿ. ಕಾಲದಲ್ಲಿ ಐಹಿಕ ಪ್ರಕೃತಿಯಿಂದ ನಿರ್ಮಾಣ ಮಾಡಲಾಗಿದ್ದರೆ ಅವರು ಅಶಾಶ್ವತರಾಗುತ್ತಾರೆ. ಮುಕ್ತರಾಗುವ ಮತ್ತು ದೇವೋತ್ತಮ ಪರಮಪುರುಷನೊಡನೆ ಸಹವಾಸ ಮಾಡುವ ಅವಕಾಶ ಅವರಿಗೆ ಸಿಗುವುದೇ ಇಲ್ಲ. ಯಾವಾಗ ಒಂದು ಕಾರಣವನ್ನು ನಿಶೇಷಗೊಳಿಸಲಾಗುತ್ತದೆಯೋ ಆಗ ಅದರ ಫಲಿತಾಂಶಗಳು ನಿಶೇಷವಾಗುತ್ತವೆ. ವೇದಾಂತ ಸೂತ್ರದ 2ನೇ ಕಾಂಡದ 2ನೇ ಅಧ್ಯಾಯದಲ್ಲಿ ಆಚಾರ್ಯ ವೇದವ್ಯಾಸರು ಕೂಡ ಜೀವಿಗಳು ಎಂದಾದರೂ ಜನಿಸಬಹುದು ಎಂಬ ಗ್ರಹಿಕೆಯನ್ನು ಖಂಡಿಸುತ್ತಾರೆ. ನಾತ್ಮ ಶ್ರುತೇರ್ ನಿತ್ಯಶ್ಚಾತ್ ಚ ತಾಭ್ಯ. ಏಕೆಂದರೆ ಜೀವಿಗಳಿಗೆ ಸೃಷ್ಟಿ ಎಂಬುದಿಲ್ಲ, ಅವರು ಶಾಶ್ವತರಾಗಿರಬೇಕು. ಇಂದ್ರಿಯಗಳನ್ನು ಪ್ರತಿನಿಧಿಸುತ್ತಾನೆಂದು ಪರಿಗಣಿಸಲಾದ ಪ್ರದ್ಯುಮ್ನನು ಸಂಕರ್ಷಣನಿಂದ ಮೂಡಿ ಬಂದ ಸಂಕರ್ಷಣನು ಜೀವಿಗಳನ್ನು ಪ್ರತಿನಿಧಿಸುತ್ತಾನೆಂದು ಪರಿಗಣಿಸಲಾಗಿದೆ ಎಂಬುದಾಗಿ ಭಕ್ತರು ಯೋಚಿಸುತ್ತಾರೆ ಎಂದು ಶಂಕರಾಚಾರ್ಯರು ಹೇಳುತ್ತಾರೆ. ಸೂತ್ರ 43. ಆದರೆ ವ್ಯಕ್ತಿಯೊಬ್ಬ ಇಂದ್ರಿಯಗಳನ್ನು ಸೃಷ್ಟಿಸಬಲ್ಲ ಎಂದು ನಾವು ವಾಸ್ತವವಾಗಿ ಪರಿಭಾವಿಸಲಾರೆವು. ಪ್ರದ್ಯುಮ್ನನಿಂದ ಅನಿರುದ್ಧ ಮೂಡಿ ಬಂದ, ಅವನ ಅಹಂಕಾರವನ್ನು ಪ್ರತಿನಿಧಿಸುತ್ತಾನೆಂದು ಪರಿಗಣಿಸಲಾಗಿದೆ ಎಂದು ಭಕ್ತರು ಹೇಳುತ್ತಾರೆ. ಆದರೆ ಅಹಂಕಾರ ಮತ್ತು ಜ್ಞಾನದ ಸಾಧನವು ಒಬ್ಬ ವ್ಯಕ್ತಿಯಿಂದ ಹೇಗೆ ಉತ್ಪಾದನೆಯಾಗುತ್ತದೆ ಎಂದು ಭಕ್ತರು ತೋರಿಸುವವರೆಗೂ ವೇದಾಂತ ಸೂತ್ರದ ಅಂತಹ ವಿವರಣೆಯನ್ನು ಅಂಗೀಕರಿಸಲಾಗುವುದಿಲ್ಲ ಎಂದು ಶಂಕರಾಚಾರ್ಯರು ಹೇಳುತ್ತಾರೆ. ಏಕೆಂದರೆ ಬೇರೆ ಯಾವ ದಾರ್ಶನಿಕರು ಸೂತ್ರಗಳನ್ನು ಆ ರೀತಿಯಲ್ಲಿ ಅಂಗೀಕರಿಸಿಲ್ಲ. ಸಂಕರ್ಷಣ, ಪ್ರದ್ಯುಮ್ನ ಮತ್ತು ಅನಿರುದ್ಧರು ಪರಮ ದೇವೋತ್ತಮ ಪುರುಷನಷ್ಟೇ ಶಕ್ತಿಶಾಲಿಗಳು. ಜ್ಞಾನ, ಐಶ್ವರ್ಯ, ಶಕ್ತಿ, ಕೀರ್ತಿ, ಸೌಂದರ್ಯ ಮತ್ತು ವೈರಾಗ್ಯಗಳೆಂಬ ಷಡ್ವೈಶ್ವರ್ಯಗಳಿಂದ ತುಂಬಿದವರಾಗಿದ್ದಾರೆ ಮತ್ತು ಯಾವುದೇ ಬಿಂದುವಿನಲ್ಲಿ ಬೆಳೆಯುವ ದೋಷದಿಂದ ಮುಕ್ತರಾಗಿದ್ದಾರೆ ಎಂಬ ಭಕ್ತರ ವಿಚಾರವನ್ನು ಅಂಗೀಕರಿಸಲು ಸಾಧ್ಯವಿಲ್ಲ ಎಂದು ಶಂಕರಾಚಾರ್ಯರು ಹೇಳುತ್ತಾರೆ. ಸೂತ್ರ 44. ವಿಸ್ತರಣೆಗಳಿಂದ ಅವರು ತುಂಬಿ ಹೋಗಿದ್ದರೂ ಬೆಳೆಯುವ ದೋಷವು ಉಳಿದೇ ಉಳಿಯುತ್ತದೆ. ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ ಮತ್ತು ಅನಿರುದ್ಧರು ವಿಶಿಷ್ಟ ವ್ಯಕ್ತಿಗಳಾದ್ದರಿಂದ ಒಬ್ಬರೇ ಆಗಿರಲು ಸಾಧ್ಯವಿಲ್ಲ. ಆದ್ದರಿಂದ ಅವರನ್ನು ಪರಾತ್ಪರರು, ಪೂರ್ಣರು ಮತ್ತು ಸಮಾನರು ಎಂದು ಸ್ವೀಕರಿಸಿದರೆ ಅನೇಕ ದೇವೋತ್ತಮ ಪುರುಷರು ಇರಬೇಕಾಗುತ್ತದೆ. ಆದರೆ ಅನೇಕ ದೇವೋತ್ತಮ ಪುರುಷರು ಇದ್ದಾರೆ ಎಂಬುದನ್ನು ಅಂಗೀಕರಿಸುವ ಅಗತ್ಯವಿಲ್ಲ. ಏಕೆಂದರೆ ಸರ್ವಶಕ್ತನಾದ ಒಬ್ಬ ದೇವರನ್ನು ಅಂಗೀಕರಿಸುವುದೇ
ಎಲ್ಲ ಉದ್ದೇಶಗಳಿಗೂ ಸಾಕಾಗುತ್ತದೆ. ದೇವೋತ್ತಮ ಪರಮಪುರುಷನಾದ ಪ್ರಭು ವಾಸುದೇವನು ಏಕಮೇವ ದ್ವಿತೀಯ ಎಂಬ ತೀರ್ಮಾನಕ್ಕೆ ಒಬ್ಬರಿಗಿಂತ ಹೆಚ್ಚು ದೇವರುಗಳನ್ನು ಅಂಗೀಕರಿಸುವುದು ವಿರೋಧಾಭಾಸವಾಗುತ್ತದೆ. ದೇವೋತ್ತಮನ 4 ರೂಪಗಳೆಲ್ಲ ಅನುರೂಪವಾಗಿದೆ ಎಂದು ಸ್ವೀಕರಿಸಲು ನಾವು ಒಪ್ಪಿಕೊಂಡರೂ ಅಶಾಶ್ವತೆ ಎಂಬ ಅಸಮಂಜಸತೆಯು ದೋಷವನ್ನು ನಾವು ನಿವಾರಿಸಲಾಗುವುದಿಲ್ಲ. ಈ ವಿಶಿಷ್ಟರ ನಡುವೆ ಕೆಲವು ವ್ಯತ್ಯಾಸಗಳಿವೆ ಎಂದು ನಾವು ಒಪ್ಪಿಕೊಳ್ಳುವವರೆಗೂ ಸಂಕರ್ಷಣನು ವಾಸುದೇವನ ಒಂದು ವಿಸ್ತರಣೆ, ಪ್ರದ್ಯುಮ್ನನು ಸಂಕರ್ಷಣನ ಒಂದು ವಿಸ್ತರಣೆ ಮತ್ತು ಅನಿರುದ್ಧನು ಪ್ರದ್ಯುಮ್ನನ ಒಂದು ವಿಸ್ತರಣೆ ಎಂಬ ವಿಚಾರವು ಅರ್ಥಶೂನ್ಯವಾಗುತ್ತದೆ. ಕಾರಣ ಮತ್ತು ಪರಿಣಾಮಗಳ ನಡುವೆ ಸ್ಪಷ್ಟವಾದ ವ್ಯತ್ಯಾಸವಿರಬೇಕು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಆರತಿ ಮಾತಾಜಿ और ಭವ್ಯ ಮಾತಾಜಿ ಓದಿ. ಆರತಿ और ಭವ್ಯ. ಹರೇ ಕೃಷ್ಣ. ಮಾತಾಜಿ 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 ಹರೇ ಕೃಷ್ಣ. ಹರೇ ಕೃಷ್ಣ ಓದಿ. ಒಂದು ವಿಸ್ತರಣೆ ಅಲ್ಲಿಂದ ಮಾತಾಜಿ. ಉದಾಹರಣೆಗೆ ಮಡಕೆಯು ಅಲ್ಲಿಂದ 389 ಪೇಜ್ ನಂಬರ್. ಹಾ ಮಾತಾಜಿ, ಅದು ಎಲ್ಲಿ ಅಂತ ಹುಡುಕ್ತಾ ಥರ್ಡ್ ಲೈನ್ ಮಾತಾಜಿ, 3ನೇ ಲೈನ್. ಉದಾಹರಣೆಗೆ ಮಡಿಕೆಯು ಅದನ್ನು ಮಾಡಿದ ಮಣ್ಣಿಗಿಂತ ವಿಭಿನ್ನವಾಗಿರುತ್ತದೆ. ಆದ್ದರಿಂದ ನಾವು ಮಣ್ಣು ಕಾರಣ ಹಾಗೂ ಮಡಿಕೆಯ ಪರಿಣಾಮ ಎಂದು ಗೊತ್ತು ಮಾಡಿಕೊಳ್ಳಬಹುದು. ಅಂತಹ ವ್ಯತ್ಯಾಸಗಳಿಲ್ಲದೆ ಕಾರಣ ಮತ್ತು ಪರಿಣಾಮಗಳಿಗೆ ಏನೂ ಅರ್ಥವಿಲ್ಲ. ಮಿಗಿಲಾಗಿ ಪಂಚರಾತ್ರಿಕ ಸೂತ್ರಗಳನ್ನು ಅನುಸರಿಸುವವರು ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ ಮತ್ತು ಅನಿರುದ್ಧರ ನಡುವೆ ಜ್ಞಾನದಲ್ಲಾಗಲಿ ಗುಣಗಳಲ್ಲಾಗಲಿ ಯಾವುದೇ ವ್ಯತ್ಯಾಸಗಳನ್ನು ಒಪ್ಪಿಕೊಳ್ಳುವುದಿಲ್ಲ. ಈ ಎಲ್ಲಾ ವಿಸ್ತರಣೆಗಳು ಒಂದು ಎಂದು ಭಕ್ತರು ಒಪ್ಪಿಕೊಳ್ಳುತ್ತಾರೆ. ಆದರೆ ಈ 4 ವಿಸ್ತರಣೆಗಳಿಗೆ ಏಕತ್ವವನ್ನು ಏಕೆ ಅವರು ವಿಧಿಸಬೇಕು? ಖಂಡಿತವಾಗಿಯೂ ನಾವು ಹಾಗೆ ಮಾಡಬಾರದು. ಏಕೆಂದರೆ ಬ್ರಹ್ಮನಿಂದ ಹಿಡಿದು ಕ್ಷುದ್ರ ಇರುವೆಯವರೆಗೆ ಎಲ್ಲಾ ಜೀವಿಗಳು ವಾಸುದೇವನ ವಿಸ್ತರಣೆಗಳು. ಇದನ್ನು ಎಲ್ಲಾ ಶ್ರುತಿ ಮತ್ತು ಸ್ಮೃತಿಗಳಲ್ಲಿ ಅಂಗೀಕರಿಸಲಾಗಿದೆ. ದೇವರ ಗುಣಗಳು ಮತ್ತು ಆ ಗುಣಗಳ ಒಡೆಯನಾದ ದೇವರು ಇವೆರಡೂ ಒಂದೇ ಎಂದು ಪಂಚರಾತ್ರವನ್ನು ಅನುಸರಿಸುವ ಭಕ್ತರು ಹೇಳುತ್ತಾರೆ ಎಂದು ಶಂಕರಾಚಾರ್ಯರು ಹೇಳುತ್ತಾರೆ. ಸೂತ್ರ 45. ಆದರೆ ಷಡ್ಐಶ್ವರ್ಯಗಳಾದ ಜ್ಞಾನ, ಐಶ್ವರ್ಯ, ಶಕ್ತಿ, ಕೀರ್ತಿ, ಸೌಂದರ್ಯ ಮತ್ತು ವೈರಾಗ್ಯಗಳು ಪ್ರಭು ವಾಸುದೇವನಿಗೆ ಅನುರೂಪವಾಗಿವೆ ಎಂದು ಭಾಗವತ ಸಂಪ್ರದಾಯವು ಹೇಗೆ ಹೇಳಲು ಸಾಧ್ಯ? ಇದು ಅಸಂಭವ. ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ ಮತ್ತು ಅನಿರುದ್ಧ ಈ 4 ರೂಪಗಳನ್ನು ಕುರಿತಂತೆ ಭಕ್ತರ ವಿವರಣೆಗೆ ಸಂಬಂಧಿಸಿದಂತೆ ಶ್ರೀಪಾದ ಶಂಕರಾಚಾರ್ಯರು ಮಾಡಿದ ಆರೋಪಗಳನ್ನು ಶ್ರೀಲ ರೂಪ ಗೋಸ್ವಾಮಿಯವರು ತಮ್ಮ ಲಘು ಭಾಗವತಾಮೃತದಲ್ಲಿ ಶ್ಲೋಕ 80-83 ಖಂಡಿಸಿದ್ದಾರೆ. ನಾರಾಯಣನ ಈ 4 ವಿಸ್ತರಣೆಗಳು ಪರಮ್ಯೋಮದಲ್ಲಿ ಇವೆ. ಅವು ಅಲ್ಲಿ ಮಹಾವಸ್ತ ಎಂದು ಪ್ರಸಿದ್ಧವಾಗಿವೆ ಎಂದು ರೂಪ ಗೋಸ್ವಾಮಿಯವರು ಹೇಳುತ್ತಾರೆ. ಈ 4 ವಿಸ್ತರಣೆಗಳಲ್ಲಿ ವಾಸುದೇವನನ್ನು ಧ್ಯಾನದ ಮೂಲಕ ಹೃದಯದಲ್ಲಿ ಪೂಜಿಸಲಾಗುವುದು. ಏಕೆಂದರೆ ಶ್ರೀಮದ್ ಭಾಗವತದಲ್ಲಿ ವಿವರಿಸಿದಂತೆ 4.3.23 ಅವನು ಹೃದಯದ ಪ್ರಧಾನ ದೇವತೆ. 2ನೇ ವಿಸ್ತರಣೆಯಾದ ಸಂಕರ್ಷಣನು ಲೀಲಾ ಪ್ರದರ್ಶನಕ್ಕಾಗಿ ಇರುವ ವಾಸುದೇವನ ವೈಯಕ್ತಿಕ ವಿಸ್ತರಣೆ. ಅವನು ಎಲ್ಲ ಜೀವಿಗಳ ನಿಧಿಯ ಆದ್ದರಿಂದ ಕೆಲವು ಸಲ ಅವನನ್ನು ಜೀವ ಎಂದು ಕರೆಯುತ್ತಾರೆ. ಸಂಕರ್ಷಣನ ಸೌಂದರ್ಯವು ಬೆಳದಿಂಗಳನ್ನು ಚೆಲ್ಲುವ ಅಸಂಖ್ಯಾತ ಪೂರ್ಣಚಂದ್ರರಿಗಿಂತ ಮಿಗಿಲಾದದ್ದು. ಅಹಂಕಾರದ ತತ್ವವಾಗಿ ಅವನು ಆರಾಧ್ಯ. ಅವನು ಅನಂತ ದೇವನಲ್ಲಿ ತಾಳಿಕೆಯ ಎಲ್ಲಾ ಶಕ್ತಿಗಳನ್ನು ನಿಹಿತಗೊಳಿಸಿದ್ದಾನೆ. ಸೃಷ್ಟಿಯ ಪ್ರಳಯಕ್ಕಾಗಿ ಅವನು ರುದ್ರನಲ್ಲಿ, ಅಧರ್ಮದಲ್ಲಿ
ಸರ್ಪದಲ್ಲಿ ಅಂತಕನಲ್ಲಿ ಅಂತಕನಲ್ಲಿ ಮೃತ್ಯು ಮತ್ತು ಅಸುರರಲ್ಲಿ ಪರಮಾತ್ಮನಾಗಿಯೂ ತನ್ನನ್ನು ಪ್ರದರ್ಶಿಸಿಕೊಳ್ಳುತ್ತಾನೆ. ಹರೇ ಕೃಷ್ಣ ಮೂರನೆಯ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಧನ್ಯವಾದ. ಧ್ಯಾನವಿತ್ ಮತ್ತು ಗಾಯತ್ರಿ ಆರ್ ಓದ್ತೀರಾ? ಗಾಯತ್ರಿ ಆರ್ ಮಾತಾಜಿ. ದಯಾನ್ಯವಿತ್ ಇಲ್ಲ ಮಾತಾಜಿ. ದಯಾನ್ಯವಿತ್ ಮಾತಾಜಿ ಓದ್ತೀರಾ? ಕಾಮಾಕ್ಷಿ ಮಾತಾಜಿ. ಮಾತಾಜಿ ಕೇಳಿಸ್ತಾ ಉಂಟಾ? ಹರೇ ಕೃಷ್ಣ. ಈಗ ಕೇಳಿಸ್ತಾ ಉಂಟು. ಓಕೆ. ತತ್ವವೆಂತ ಅಲ್ಲಿಂದ ಮಾತಾಜಿ. ಮೂರನೆಯ ಪ್ರಕಟ ರೂಪವಾದ ಮೂರನೇ ಪ್ರಕಟ ರೂಪವಾದ ಪ್ರದ್ಯುಮ್ನನು ಸಂಕರ್ಷನಿಂದ ಮುಂದೊಡೆತಾನೆ. ವಿಶೇಷ ಬುದ್ಧಿಶಕ್ತಿಯುಳ್ಳವರು ಪ್ರದ್ಯುಮ್ನ ವಿಸ್ತರಣೆಯಾದ ಈ ಸಂಕರ್ಷಣನನ್ನು ಬುದ್ಧಿಶಕ್ತಿಯ ತತ್ವವೆಂದು ಆಧರಿಸುತ್ತಾರೆ. ಐಶ್ವರ್ಯ ದೇವತೆಯು ಇಲಾವೃತ ವರ್ಷವೆಂಬ ಸ್ಥಳದಲ್ಲಿ ಸದಾ ಪ್ರದ್ಯುಮ್ನನ್ನು ಮಹಿಮೆಗಳನ್ನು ಸಂಕೀರ್ತನೆ ಮಾಡುತ್ತಿರುತ್ತಾಳೆ. ಅವಳು ಸದಾ ಮಹಾಭಕ್ತರಿಂದ ಅವನಿಗೆ ಸೇವೆ ಸಲ್ಲಿಸುತ್ತಿರುತ್ತಾಳೆ. ಅವನ ಮೈ ಕಾಂತಿಯು ನಭದಲ್ಲಿರುವ ಮುಂಗಾರಿನ ನವ ಮೇಘದಂತೆ ಕೆಲವು ಸಲ ಸುವರ್ಣಮಯವಾಗಿಯೂ ಕೆಲವು ಸಲ ನೀಲಮಯವಾಗಿಯೂ ಕಂಗೊಳಿಸುತ್ತದೆ. ಅವನು ಐಕಿಕ ಪ್ರಪಂಚದ ಸೃಷ್ಟಿಯ ಮೂಲ. ಅವನು ತನ್ನ ಸೃಷ್ಟಿ ತತ್ವವನ್ನು ಮನ್ಮಥನಲ್ಲಿ ನಿಹಿತಗೊಳಿಸುತ್ತಾನೆ. ಅವನ ಸಂದರ್ಶನದಿಂದ ಮಾತ್ರ ಎಲ್ಲ ಪುರುಷರು, ದೇವತೆಗಳು ಮತ್ತು ಇತರ ಜೀವಿಗಳು ಜೀವಸೃಷ್ಟಿಯಲ್ಲಿ ತಮ್ಮ ಶಕ್ತಿಯನ್ನು ವಿನಿಯೋಗಿಸುತ್ತವೆ. 4 ವಿಸ್ತರಣೆಗಳಲ್ಲಿಯೂ ನಾಲ್ಕನೆಯವನಾದ ಅನಿರುದ್ಧನು ಮನಸ್ಸಿನ ತತ್ವವೆಂದು ಮಹಾ ಋಷಿಗಳು ಹಾಗೂ ಮನಃಶಾಸ್ತ್ರಜ್ಞರು ಆಧರಿಸುತ್ತಾರೆ. ಅವನ ಮೈಕಾಂತಿಯು ನೀಲಮಯ ಛಾಯೆಯಂತಿದೆ. ಅವನ ಬ್ರಹ್ಮಾಂಡದ ಪ್ರಕಟರೂಪದ 4ನೇ ಪಾಲನೆಯಲ್ಲಿ ಮಗ್ನನಾಗಿರುತ್ತಾನೆ. ಅವನು ಧರ್ಮ, ಮನು ಮತ್ತು ದೇವತೆಗಳ ಪರಮಾತ್ಮ. ವೈದಿಕ ಧರ್ಮಗ್ರಂಥವಾದ ಮೋಕ್ಷ ದೇವೋತ್ತಮ ಸಮಸ್ತ ಮನಸ್ಸಿನ ದೇವತೆಯು ಪ್ರದ್ಯುಮ್ನನು. ಅನಿರುದ್ಧನಾಗಿದ್ದರೂ ಸಮಸ್ತ ಅಹಂಕಾರದ ದೇವತೆ ಎಂದು ಸೂಚಿಸುತ್ತದೆ. ಆದರೆ 4 ರೂಪಗಳನ್ನು ಕುರಿತು ಹಿಂದಿನ ಹೇಳಿಕೆಗಳು ಪಂಚರಾತ್ರಿ ತಂತ್ರಗಳಲ್ಲಿ ಎಲ್ಲ ಅಂಶಗಳಲ್ಲಿಯೂ ಸಮರ್ಥಿಸಲ್ಪಟ್ಟಿವೆ. ಲಘು ಭಗವತ್ ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಭಾಗ್ಯಲಕ್ಷ್ಮಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಕೇಳಿಸ್ತಾ ಇದೆಯಾ ಮಾತಾಜಿ? ಕೇಳಿಸ್ತದೆ ಓದಿ. ಎಲ್ಲಿಂದ ಮಾತಾಜಿ? ಲಘು ಭಾಗವತ ಅಮೃತದಲ್ಲಿ. ಲಘು ಭಾಗವತ ಅಮೃತದಲ್ಲಿ ಶ್ಲೋಕ 44-66 ದೇವೋತ್ತಮ ಪರಮಪುರುಷರನ್ನ ಅಚಿಂತ್ಯ ಶಕ್ತಿಗಳನ್ನು ಕುರಿತು ವಿಷಾದವಾದ ವಿವರಣೆ ಇದೆ. ಶಂಕರಾಚಾರ್ಯರ ಹೇಳಿಕೆಗಳನ್ನು ಬಲಗಳೆಯುತ್ತಾ ಮಹಾವರಾಹ ಪುರಾಣವು ಹೀಗೆ ಘೋಷಿಸುತ್ತದೆ. ಸರ್ವೇ ನಿತ್ಯ ಶಾಶ್ವತ ದೇಶಂತಸ್ಯ ಪರಾತ್ಮನಃ ಆನುಪಾದನರಹಿತೈವ ಪ್ರಕೃತಿ ವಿಜಾತ್ವಚೇತ್. ದೇವೋತ್ತಮ ಪುರುಷನ ಎಲ್ಲಾ ವೈವಿಧ್ಯ ಪೂರ್ಣವಾದ
ವಿಸ್ತರಣೆಯ ಲೋಕದಲ್ಲಿ ವಿಸ್ತರಣೆಗಳು ಲೋಕೋತ್ತರ ಮತ್ತು ಶಾಶ್ವತ ಅವುಗಳೆಲ್ಲವೂ ಐಕ ಸೃಷ್ಟಿಯ ಎಲ್ಲ ವಿವಿಧ ವಿಶ್ವಗಳಿಗೂ ಮತ್ತೆ ಮತ್ತೆ ಇಳಿದು ಬರುತ್ತವೆ. ಆ ವಿಸ್ತರಣೆಗಳ ದೇಹಗಳು ಶಾಶ್ವತತೆ, ಆನಂದ ಮತ್ತು ಜ್ಞಾನದಿಂದ ಕೂಡಿದವುಗಳಾಗಿವೆ ಮತ್ತು ಅವು ನಿರಂತರವಾಗಿವೆ. ಅವುಗಳು ನಷ್ಟವಾಗುವ ಅವಕಾಶವೇ ಇಲ್ಲ, ಏಕೆಂದರೆ ಅವು ಐಹಿಕ ಪ್ರಪಂಚದ ಸೃಷ್ಟಿಗಳಲ್ಲ. ಅವರ ರೂಪಗಳು ಸಾಂದ್ರೀಕೃತ ಆಧ್ಯಾತ್ಮಿಕ ಅಸ್ತಿತ್ವಗಳು ಸದಾ ಎಲ್ಲ ಆಧ್ಯಾತ್ಮಿಕ ಗುಣಗಳಿಂದಲೂ ಪರಿಪೂರ್ಣವಾಗಿರುತ್ತವೆ. ಐಹಿಕ ಕಾಲುಷ್ಯದಿಂದ ಮುಕ್ತವಾಗಿರುತ್ತದೆ. ಈ ಹೇಳಿಕೆಗಳನ್ನು ದೃಢೀಕರಿಸುತ್ತಾ ನಾರದ ಪಾಂಚರಾತ್ರವು ಹೀಗೆ ಹೊತ್ತಿ ಹೇಳುತ್ತದೆ. ಇದು ಓದ್ಬೇಕಾ ಮಾತಾಡಿ? ಮಲಿರ್ಯತ ವಿಭಾಗೇನ ನೀಲಪೀತಾಂಬಿರ್ಯತಃ ರೂಪ ಭೇದಂ ಭಾವೋಪ್ನತಿ ಧ್ಯಾನ ಭೇದ ತಥಾಚ್ಯುತಃ. ವೈಡೂರ್ಯವೆಂಬ ರಕ್ತವು ನೀಲಿ, ಹಳದಿ ಮುಂತಾದ ನಾನಾ ಬಣ್ಣಗಳಲ್ಲಿ ಪ್ರಕಟವಾಗುವಂತೆ ಅಮೋಘನಾದ ದೇವೋತ್ತಮ ಪುರುಷನು ಆರಾಧನೆಯ ನಾನಾ ವಿಧಾನಗಳಿಗೆ ಅನುಗುಣವಾಗಿ ನಾನಾ ವಿಧಾನಗಳಲ್ಲಿ ತನ್ನ ದೇಹವನ್ನು ಪ್ರಕಟಗೊಳಿಸಬಲ್ಲ. ಪ್ರತಿಯೊಂದು ಅವತಾರವು ಬೇರೆ ಎಲ್ಲ ಅವತಾರಿಗಳಿಗಿಂತ ಭಿನ್ನವಾಗಿವೆ. ಇದು ಪ್ರಭುವಿನ ಶಕ್ತಿಯಿಂದ ಸಾಧ್ಯವಾಗಿದೆ. ಆದ್ದರಿಂದ ಅವನು ಏಕಕಾಲದಲ್ಲಿ ಒಬ್ಬನಾಗಿ ನಾನಾ ಭಾಗಶಃ ರೂಪಗಳಾಗಿದ್ದು ಈ ಭಾಗಶಃ ರೂಪಗಳ ಮೂಲನಾಗಿ ಕಾಣಿಸಿಕೊಳ್ಳಬಲ್ಲ. ಅವನ ಅಚಿಂತ್ಯ ಶಕ್ತಿಗಳಿಗೆ ಯಾವುದೂ ಅಸಾಧ್ಯವಲ್ಲ. ಕೃಷ್ಣನು ಏಕಮಯವಾದ್ವಿತೀಯ. ಆದರೆ ನಾರದರು ಶ್ರೀಮದ್ ಭಗವತದ 10ನೇ ಸ್ಕಂದದಲ್ಲಿ ಹೇಳಿರುವಂತೆ ಕೃಷ್ಣನು ಬಗೆಯ ದೇಶಗಳಲ್ಲಿ ಪ್ರಕಟಗೊಳ್ಳುತ್ತಾನೆ. ಓದ್ಬೇಕಾ ಮಾತಾಜಿ? ಹರೇ ಕೃಷ್ಣ ಮಾತಾಜಿ. ಚಿತ್ರಮೋಹಿನಿ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಓದ್ತೇನೆ. ಎಲ್ಲಿಂದ ಮಾತಾಜಿ? ಕೃಷ್ಣನು ಏಕಮೇವಾಧಿಪತಿಗೆ ಅದಾಯ್ತು. ಚಿತ್ರಂ ಬತಾಯ್ತದ್. ಓಕೆ ಮಾತಾಜಿ. ಹರೇ ಕೃಷ್ಣ. ಚಿತ್ರಂ ಬತೈತದ್ ಏಕಾನ್ ವಪುಷಾ ಯುಗಪಸ್ಮೃತತ್ ಗೃಹೇಷು ಅಷ್ಟಸಾಹಸ್ರಂ ಶ್ರೀಯ ಏಕುದಾವಹತ್. ಒಬ್ಬ ಕೃಷ್ಣನು ಏಕಕಾಲದಲ್ಲಿ 16,000 ಅರಮನೆಗಳಲ್ಲಿ ನಾನಾ ಕೃಷ್ಣರಾಗಿ ಕಾಣಿಸಿಕೊಂಡು 16,000 ರಾಣಿಯರನ್ನು ಪತ್ನಿಯರಾಗಿ ಸ್ವೀಕರಿಸುವುದು ಅದ್ಭುತವೇ ಸರಿ. ಭಾಗವತ 10.69.2. ಪದ್ಮಪುರಾಣ ಕೂಡ ಇದನ್ನು ಹೀಗೆ ವಿವರಿಸುತ್ತದೆ. ಸದೇವೋ ಬಹುಧಾ ಭೂತ್ವಾ ನಿರ್ಗುಣ ಪುರುಷೋತ್ತಮಃ ಏಕೀಭೂಯ ಪುನಶ್ಚೈತೆ ನಿರ್ದೋಷೋ ಹರಿರಧಿಕೃತ್. ಅದೇ ದೇವೋತ್ತಮ ಪುರುಷನಾದ ಪುರುಷೋತ್ತಮನು, ಮೂಲ ಪುರುಷನು, ಸದಾ ತನ್ನ ಐಹಿಕ ಗುಣಗಳು ಮತ್ತು ಕಲ್ಮಶಗಳಿಂದ ರಹಿತನಾಗಿರುವವನು ನಾನಾ ರೂಪಗಳಲ್ಲಿ ತನ್ನನ್ನು ಅಭಿವ್ಯಕ್ತಿಸಿಕೊಳ್ಳಬಲ್ಲ. ಅದೇ ಸಮಯದಲ್ಲಿ ಒಂದು ರೂಪದಲ್ಲಿ ಶಯನ ಮಾಡಬಲ್ಲ. ಶ್ರೀಮದ್ ಭಾಗವತದ 10ನೇ ಸ್ಕಂದದಲ್ಲಿ ಯಜಂತಿ ತ್ವನ್ಮಯಾಸ್ ತ್ವಾಂ ವೇ ಬಹುಮೂರ್ತಿ ಏಕಮೂರ್ತಿಕಂ ಎಂದು ಹೇಳಲಾಗಿದೆ. ಓ ನನ್ನ ಪ್ರಭುವೆ, ನೀನು ನಾನಾ ರೂಪಗಳಲ್ಲಿ ಪ್ರಕಟಗೊಳ್ಳಬಲ್ಲೆಯಾದರೂ ಏಕಮೇವ ಅದ್ವಿತೀಯನಾಗಿರುವೆ. ಆದ್ದರಿಂದ ಪರಿಶುದ್ಧ ಭಕ್ತರು ನಿನ್ನಲ್ಲಿ ಏಕಾಗ್ರ ಚಿತ್ತರಾಗಿ ನಿನ್ನನ್ನು ಮಾತ್ರ ಆರಾಧಿಸುತ್ತಾರೆ. ಭಾಗವತ 10.40.7 ಕೂರ್ಮ ಪುರಾಣದಲ್ಲಿ ಹೀಗೆ ಹೇಳಿದೆ. ಅಸ್ಥೂಲಶ್ಚಾನಶ್ಚೈವ ಅನುಶ್ಚೈವ ಸರ್ವತಃ ಅವರ್ಣ ಸರ್ವತಾ ಪ್ರೋಕ್ತಾಃ ಶ್ಯಾಮೋ ರಕ್ತಾಂತಲೋಚನಃ. ಪ್ರಭುವು ನಿರಾಕಾರನಾದರೂ ಆಕಾರವಂತ, ಅವನು ಭೂಮನಾದರೂ ಅನುಸದೃಶ, ಅವನು ವರ್ಣರಹಿತನಾದರೂ ಶ್ಯಾಮಲ ವರ್ಣದವನು ಮತ್ತು ರಕ್ತವರ್ಣದ ಕಣ್ಣುಗಳುಳ್ಳವನು. ಐಹಿಕ ಲೆಕ್ಕಾಚಾರದಿಂದ ನೋಡಿದರೆ ಇವು ಎಲ್ಲವೂ ವಿರೋಧಾಭಾಸವೆಂದು ತೋರಬಹುದು. ಆದರೆ ದೇವೋತ್ತಮ ಪರಮ ಪುರುಷನು
ಅಚಿಂತ್ಯ ಶಕ್ತಿಗಳನ್ನು ಹೊಂದಿದ್ದಾನೆ ಎನ್ನುವುದನ್ನು ನಾವು ಅರ್ಥ ಮಾಡಿಕೊಂಡರೆ ಈ ಸಂಗತಿಗಳು ಅವನಲ್ಲಿ ಶಾಶ್ವತವಾಗಿ ಸಾಧ್ಯ ಎಂದು ಅಂಗೀಕರಿಸಬಹುದು. ನಮ್ಮ ಪ್ರಸ್ತುತ ಸ್ಥಿತಿಯಲ್ಲಿ ಆಧ್ಯಾತ್ಮಿಕ ಕಾರ್ಯ ಚಟುವಟಿಕೆಗಳನ್ನು ಅರ್ಥ ಮಾಡಿಕೊಳ್ಳಲಾರೆವು. ಅವು ಹೇಗೆ ಸಂಭವಿಸುತ್ತವೆ ಎಂದು ತಿಳಿಯಲಾರೆವು. ಅವು ಐಹಿಕ ಸಂದರ್ಭದಲ್ಲಿ ಅಚಿಂತ್ಯವಾದರೂ ಅವು ವಿರೋಧಾಭಾಸದ ಗ್ರಹಿಕೆಗಳೆಂದು ನಾವು ಅಲ್ಲಗೆಳೆಯಬಾರದು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ರಾಜು ಪ್ರಭುಜಿ, ಕಾಮಾಕ್ಷಿ ಮಾತಾಜಿ. ನಾಗವೇಣಿ Yes, ಮಾತಾಜಿ, yes, ಈ ಮಾತಾಜಿ, ಮೂರು- ಓದ್ತೀನಿ. ಹರೇ ಕೃಷ್ಣ. ನಾಗವೇಣಿ ಮಾತಾಜಿ, ನಾನೇನು ಇವಾಗ ಓದ್ದೆ 3 ಪಾಯಿಂಟು, ಅದು 3.7 ಕ್ವಶನ್ಗೆ ಆನ್ಸರ್ ಮಾತಾಜಿ. ಬೆಳಗ್ಗೆ ನಾವು ಓದ್ತಾ ಇದ್ವಲ್ಲ ಓಕೆ, ಎಕ್ಸ್ಟ್ರಾ ಆಕ್ಟಿವಿಟೀಸ್ ಅಂತ, ಅದಕ್ಕೆ ಆನ್ಸರ್ ಮಾತಾಜಿ. ಅದೊಂದ್ ಕಡೆ ಗುರ್ತು ಹಾಕೋಬೇಕಾಗಿತ್ತು ನಾನು. 391 ಪೇಜ್ ನಂಬರ್. ಓಕೆ ಮಾತಾಜಿ, ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಓದಿ Yes, ಪ್ರಭುಜಿ. ಮಾತಾಜಿ. ಇದು ಕಣ್ಣಿಗೆ ಕಾಣುವಂತ ಅಲ್ಲಿಂದ ಓದ್ಲ ಮಾತಾಜಿ. ಹೌದು, ಕಣ್ಣಿಗೆ ಕಾಣುವಂತೆ ಅಲ್ಲಿಂದ ಆ page ಇಡೀ ಹರೇ ಓದಿ. ಹಾ. ಕಣ್ಣಿಗೆ ಕಾಣುವಂತೆ ಅದು ಅಚಿಂತ್ಯವಾದರೂ ಎಲ್ಲ ವಿರುದ್ಧ ಅಂಶಗಳನ್ನು ಸಮನ್ವಯಗೊಳಿಸುವುದು ಪರಾತ್ಪರನಿಗೆ ತೀರ ಸುಗಮ. ಶ್ರೀಮದ್ ಭಾಗವತು ಇದನ್ನು 6ನೇ ಸ್ಕಂದದಲ್ಲಿ 6.9.34-37 ದೃಢಪಡಿಸುತ್ತದೆ. ಓ ನನ್ನ ಪ್ರಭುವೇ, ನಿನ್ನ ದಿವ್ಯ ಲೀಲೆಗಳು ಮತ್ತು ಸುಖೋಪಭೋಗಗಳು ಎಲ್ಲ ಅಚಿಂತ್ಯವಾಗಿ ತೋರುತ್ತಿವೆ, ಏಕೆಂದರೆ ಅವು ಐಹಿಕ ಚಿಂತನೆಯ ಕಾರಣ ಕಾರ್ಯಗಳಿಂದ ನಿಯಂತ್ರಿತವಾಗಿಲ್ಲ. ದೈಹಿಕ ಕೆಲಸ ಮಾಡದೆ ನೀನು ಪ್ರತಿಯೊಂದನ್ನು ಮಾಡಬಲ್ಲೆ. ಪರಮ ಸತ್ಯನು ನಾನಾ ಬಗೆಯ ಶಕ್ತಿಗಳನ್ನು ಹೊಂದಿದ್ದಾನೆ ಮತ್ತು ಏನನ್ನೂ ವೈಯಕ್ತಿಕವಾಗಿ ಅವನು ಮಾಡಬೇಕಾದ ಅವಶ್ಯಕತೆ ಇಲ್ಲ ಎಂದು ವೇದಗಳು ಹೇಳುತ್ತವೆ. ನನ್ನ ಪ್ರೀತಿಯ ಪ್ರಭುವೇ, ನೀನು ಐಹಿಕ ಗುಣಗಳಿಂದ ಸಂಪೂರ್ಣವಾಗಿ ಮುಕ್ತನಾಗಿದ್ದೀಯೇ. ಯಾರೊಬ್ಬರ ಸಹಾಯವೂ ಇಲ್ಲದೆ ನೀನು ಸಮಸ್ತ ಗುಣಾತ್ಮಕ ಐಹಿಕ ಸೃಷ್ಟಿಯನ್ನು ಸೃಷ್ಟಿಸಬಲ್ಲೆ, ಪಾಲಿಸಬಲ್ಲೆ ಮತ್ತು ಲಯಗೊಳಿಸಬಲ್ಲೆ. ಆದರೂ ಆ ಎಲ್ಲ ಚಟುವಟಿಕೆಗಳಲ್ಲಿ ನೀನು ಬದಲಾಗುವುದಿಲ್ಲ. ನಿನ್ನ ಕ್ರಿಯೆಗಳ ಫಲಿತಾಂಶಗಳನ್ನು ನೀನು ಸ್ವೀಕರಿಸುವುದಿಲ್ಲ. ಆದರೆ ಸಾಧಾರಣ ಅಸುರರು ಮತ್ತು ದೇವತೆಗಳಾದರೂ ಐಹಿಕ ಪ್ರಪಂಚದಲ್ಲಿನ ತಮ್ಮ ಕ್ರಿಯೆಗಳ ಪ್ರತಿಕ್ರಿಯೆಗಳಿಂದ ನೆರಳುತ್ತಾರೆ ಅಥವಾ ಸುಖೋಪಭೋಗ ಹೋಗಿಸುತ್ತಾರೆ. ಕ್ರಿಯೆಯ ಪ್ರತಿಕ್ರಿಯೆಗಳಿಂದ ಬಾಧಿತನಾದರೆ ನೀನು ನಿನ್ನ ಪೂರ್ಣ ಆಧ್ಯಾತ್ಮಿಕ ಶಕ್ತಿಯೊಡನೆ ಶಾಶ್ವತವಾಗಿ ಅಸ್ತಿತ್ವದಲ್ಲಿ ಇರುತ್ತೀಯ. ಇದನ್ನು ನಾವು ಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲಾರೆವು, ಏಕೆಂದರೆ ನೀನು ನಿನ್ನ ಷಡೈಶ್ವರ್ಯಗಳಲ್ಲಿ ಅಪರಿಮಿತನಾಗಿದ್ದೀಯೆ. ಯಾರೊಬ್ಬರೂ ನಿನ್ನ ದಿವ್ಯ ಗುಣಗಳನ್ನು ಎಣಿಸಲಾರರು. ದಾರ್ಶನಿಕರು ಮತ್ತು ಇತರ ವಿಚಾರವಾದಿಗಳು ಐಹಿಕ ಪ್ರಪಂಚದ ತದ್ವಿರುದ್ಧವಾದ ವ್ಯಕ್ತ ರೂಪಗಳನ್ನು ನೋಡಿ ಮತ್ತು ತಾರ್ಕಿಕವಾದಗಳು ಹಾಗೂ ತೀರ್ಮಾನಗಳ ಪ್ರಸ್ತಾವಗಳನ್ನು ನೋಡಿ ಮುಖವಿಸ್ಮೃತರಾಗಿದ್ದಾರೆ. ಅವರು ಶಬ್ದದ ಇಂದ್ರಜಾಲದಲ್ಲಿ ತಬ್ಬಿಬ್ಬರಾಗಿರುವುದರಿಂದ ಮತ್ತು ಧರ್ಮ ಗ್ರಂಥಗಳ ನಾನಾ ವಿಧವಾದ ಲೆಕ್ಕಾಚಾರಗಳಿಂದ ವ್ಯಸ್ತರಾಗಿರುವುದರಿಂದ ಅವರ ಸಿದ್ಧಾಂತವು ನಿನ್ನನ್ನು ಸ್ಪರ್ಶಿಸಲಾರವು. ನೀನು ಪ್ರತಿಯೊಬ್ಬರ ಪ್ರಭು ಮತ್ತು ನಿಯಂತ್ರಕ. ನಿನ್ನ ಮಹಿಮೆಗಳಾದರೂ ಗ್ರಹಿಕೆಗೆ ಮೀರಿವೆ. ನಿನ್ನ ಅಚಿಂತ್ಯ ಶಕ್ತಿಯು ಲೌಕಿಕ ಗುಣಗಳಿಂದ ಅಲಿಪ್ತನಾಗಿರುವಂತೆ ನಿನ್ನನ್ನು ಇರಿಸುತ್ತದೆ. ಐಹಿಕ ಆಲೋಚನೆಗಳ ಎಲ್ಲ ಗ್ರಹಿಕೆಗಳನ್ನು ಮೀರಿ ನಿನ್ನ ಪರಿಶುದ್ಧ ದಿವ್ಯ ಜ್ಞಾನವು ಎಲ್ಲ ಊಹಾಪೋಹದ ಪ್ರಕ್ರಿಯೆಗಳಿಂದಲೂ ನಿನ್ನನ್ನು ಅತೀತನಾಗಿ ಇರಿಸುತ್ತದೆ. ನಿನ್ನ ಅಚಿಂತ್ಯ ಶಕ್ತಿಯಿಂದಾಗಿ ನಿನ್ನಲ್ಲಿ ವಿರೋಧಾಭಾಸಗಳೇನು ಇಲ್ಲ. ಜನರು ಕೆಲವು ಸಲ ನಿನ್ನನ್ನು ನಿರಾಕಾರನೆಂದು ಅಥವಾ ಸಾಕಾರನೆಂದು ಭಾವಿಸುತ್ತಾರೆ. ಗೊಂದಲಕ್ಕೆ ಸಿಲುಕಿರುವ ಅಥವಾ ತಬ್ಬಿಬ್ಬಾಗಿರುವ ಜನರಿಗೆ ಹಗ್ಗವು ನಾನಾ ಬಗೆಯ ಹಾವುಗಳಾಗಿ ಕಾಣಿಸಿಕೊಳ್ಳುತ್ತದೆ. ನಿನ್ನ ಬಗೆಗೆ ದೃಢ ವಿಶ್ವಾಸವಿಲ್ಲದ ಅಂತಹ ಗೊಂದಲದಲ್ಲಿ ಸಿಲುಕಿರುವಂತಹ ಜನರಿಗೆ ಅವರ ಅನಿರ್ದಿಷ್ಟ ಸ್ಥಾನಗಳಲ್ಲಿ ಮುಂದುವರೆಯಲಿ ನೀನು ನಾನಾ ಬಗೆಯ ದಾರ್ಶನಿಕ ವಿಧಾನಗಳನ್ನು ಸೃಷ್ಟಿಸುತ್ತೀಯೇ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು ಪ್ರಭುಜಿ. ಪ್ರಭಾವತಿ ಮಾತಾಜಿ, ಕಾಮಾಕ್ಷಿ ಮಾತಾಜಿ. ಓದ್ತೀನಿ ಕಾಮಾಕ್ಷಿ ಪ್ರಭಾವತಿ ಓದ್ತೀನಿ ಕೃಷ್ಣ ಮಾತಾಜಿ. ಓದ್ಲಾ? ಓದಿ ಮಾತಾಜಿ. ನಾವು ಸದಾ ಆಧ್ಯಾತ್ಮಿಕ ಮತ್ತು ಐಹಿಕ ಕಾರ್ಯಗಳ ನಡುವಣ ವ್ಯತ್ಯಾಸಗಳನ್ನು ನೆನಪಿನಲ್ಲಿಟ್ಟುಕೊಂಡಿರಬೇಕು. ಪರಮ ಪ್ರಭುವು ಸರ್ವ ಆಧ್ಯಾತ್ಮಿಕನಾಗಿರುವುದರಿಂದ ಹೊರಗಿನ ನೆರವಿಲ್ಲದೆ ಯಾವುದೇ ಕೆಲಸವನ್ನು ಮಾಡಬಲ್ಲ. ಐಹಿಕ ಪ್ರಪಂಚದಲ್ಲಿ ನಾವು ಒಂದು ಮಣ್ಣಿನ ಮಡಕೆಯನ್ನು ಮಾಡಬೇಕೆಂದರೆ ಅದಕ್ಕೆ ಅಗತ್ಯವಾದ ವಸ್ತುಗಳು ನಮಗೆ ಬೇಕು. ಒಂದು ಯಂತ್ರ ಬೇಕು ಮತ್ತು ಒಬ್ಬ ಕಾರ್ಮಿಕ ಬೇಕು.
ಆದರೆ ಈ ಸಂಗತಿಯನ್ನು ಪರಮ ಪ್ರಭುವಿನ ಕಾರ್ಯದಲ್ಲೂ ನಾವು ಅನ್ವಯಿಸುವಂತಿಲ್ಲ. ಏಕೆಂದರೆ ನಮ್ಮ ಕಲ್ಪನೆಗೆ ಯಾವುದೂ ಅಗತ್ಯವೆಂದು ತೋರುತ್ತದೆಯೋ ಅದು ಇಲ್ಲದೆಯೇ ಅವನು ಒಂದೇ ಕ್ಷಣದಲ್ಲಿ ಏನನ್ನು ಬೇಕಾದರೂ ಸೃಷ್ಟಿಸಬಲ್ಲ. ಒಂದು ನಿರ್ದಿಷ್ಟ ಉದ್ದೇಶವನ್ನು ಈಡೇರಿಸುವುದಕ್ಕಾಗಿ ಪ್ರಭುವು ಒಂದು ಅವತಾರವಾಗಿ ಆವಿರ್ಭವಿಸಿದಾಗ ಅವತರಿಸಿದೆ ಅದನ್ನು ಈಡೇರಿಸಲು ಅವನಿಗೆ ಸಾಧ್ಯವಿಲ್ಲ ಎಂದು ಸೂಚಿತವಾಗುವುದಿಲ್ಲ. ಕೇವಲ ತನ್ನ ಇಚ್ಛಾಶಕ್ತಿಯಿಂದಲೇ ಅವನು ಏನನ್ನು ಬೇಕಾದರೂ ಮಾಡಬಲ್ಲ. ಆದರೆ ತನ್ನ ಅವ್ಯಾಜ ಕರುಣೆಯಿಂದಾಗಿ ಅವನು ತನ್ನ ಭಕ್ತರನ್ನು ಅವಲಂಬಿಸಿರುವಂತೆ ತೋರ್ಪಡಿಸಿಕೊಳ್ಳುತ್ತಾನೆ. ಅವನು ಯಶೋಧ ಮಾತೆಯ ಮಗನಾಗಿ ಕಾಣಿಸಿಕೊಳ್ಳುವುದು ಅವಳ ಪಾಲನೆಯನ್ನು ಅವಲಂಬಿಸಿದ್ದಾನೆಂದು ಎಂಬುದಕ್ಕಲ್ಲ, ತನ್ನ ಅವ್ಯಾಜ ಕರುಣೆಯಿಂದ ಅಂತಹ ಪಾತ್ರವನ್ನು ಸ್ವೀಕರಿಸುತ್ತಾನೆ ಎಂಬುದಕ್ಕೆ. ತನ್ನ ಭಕ್ತರ ರಕ್ಷಣೆಗಾಗಿ ಅವನು ಆವಿರ್ಭವಿಸಿದಾಗ ಸಹಜವಾಗಿಯೇ ಅವರ ಪರವಾಗಿ ಅವರ ಕಷ್ಟ ಕ್ಲೇಶಗಳನ್ನು ಸ್ವೀಕರಿಸುತ್ತಾನೆ. ಪ್ರಭುವು ಪ್ರತಿಯೊಬ್ಬ ಜೀವಿಯ ಬಗೆಗೂ ಸಮಾನವಾದ ನಿಲುಮೆಯನ್ನು ಹೊಂದಿರುವುದರಿಂದ ಅವನಿಗೆ ಯಾರೂ ಶತ್ರುಗಳೂ ಇಲ್ಲ, ಮಿತ್ರರೂ ಇಲ್ಲ. ಆದರೆ ತನ್ನನ್ನು ಸದಾ ಪ್ರೀತಿಯಿಂದ ಸ್ಮರಿಸುವ ಭಕ್ತನನ್ನು ಕುರಿತು ಅವನಿಗೆ ವಿಶೇಷವಾದ ವಾತ್ಸಲ್ಯವಿರುತ್ತದೆ ಎಂದು ಭಗವದ್ಗೀತೆಯಲ್ಲಿ ಹೇಳಿದೆ. ಆದ್ದರಿಂದ ತಟಸ್ಥ ಸ್ಥಿತಿ ಮತ್ತು ಪಕ್ಷಪಾತ ಸ್ಥಿತಿಗಳೆರಡೂ ಪ್ರಭುವಿನ ದಿವ್ಯ ಗುಣಗಳಲ್ಲಿ ಸೇರಿದವಾಗಿವೆ. ಅವನ ಅಚಿಂತ್ಯ ಶಕ್ತಿಯಿಂದ ಇವುಗಳನ್ನು ಸೂಕ್ತವಾಗಿ ಸರಿಹೊಂದಿಸಲಾಗಿರುತ್ತದೆ. ಪ್ರಭುವು ಪರಬ್ರಹ್ಮನ್ ಅಥವಾ ನಿರಾಕಾರ ಬ್ರಹ್ಮನ ಆಕಾರ. ಅದು ಅವನ ತಟಸ್ಥ ಸ್ಥಿತಿಯ ಸರ್ವ ವ್ಯಾಪಕ ಲಕ್ಷಣ. ಆದರೆ ತನ್ನ ವೈಯಕ್ತಿಕ ಲಕ್ಷಣದಲ್ಲಿ ಎಲ್ಲ ದಿವ್ಯ ಐಶ್ವರ್ಯಗಳ ಒಡೆಯನಾಗಿ ತನ್ನ ಭಕ್ತರ ಪರ ವಹಿಸುವ ಮೂಲಕ ಪಕ್ಷಪಾತವನ್ನು ತೋರಿಸುತ್ತಾನೆ. ಪಕ್ಷಪಾತತನ, ತಟಸ್ಥತೆ ಮತ್ತು ಅಂತಹ ಎಲ್ಲ ಗುಣಗಳು ದೇವರಲ್ಲಿವೆ. ಇಲ್ಲದಿದ್ದರೆ ಅವನು ಸೃಷ್ಟಿಯಲ್ಲಿ ಅನುಭವಿಸುವುದಕ್ಕೆ ಸಾಧ್ಯವಾಗುತ್ತಿರಲಿಲ್ಲ. ಅವನು ಸಮಸ್ತ ಅನುಭವನಾದುದರಿಂದ ಪರಾತ್ಪರನಲ್ಲಿ ಎಲ್ಲ ವಿಷಯಗಳು ಓರಣವಾಗಿ ಹೊಂದಿಕೊಳ್ಳುತ್ತವೆ. ಓರಣವಾಗಿ ಹೊಂದಿಕೊಳ್ಳುತ್ತವೆ. ಈ ಐಹಿಕ ಪ್ರಪಂಚದಲ್ಲಿ ಅಂತಹ ಗುಣಗಳನ್ನು ವಕ್ರ ರೀತಿಯಲ್ಲಿ ಪ್ರದರ್ಶಿಸಲಾಗುತ್ತದೆ. ಆದ್ದರಿಂದ ನಾವು ಅದ್ವೈತವನ್ನು ವಕ್ರ ಕಲ್ಪನೆಯಾಗಿ ಪರಿಭಾವಿಸುತ್ತೇವೆ. ಚೈತನ್ಯದ ಸಾಮ್ರಾಜ್ಯದಲ್ಲಿ ಸಂಗತಿಗಳು ಹೇಗೆ ಸಂಭವಿಸುತ್ತವೆ ಎಂದು ವಿವರಿಸಲು ಯಾವ ತರ್ಕವೂ ಇಲ್ಲದ್ದರಿಂದ ಪ್ರಭುವನ್ನು ಕೆಲವು ಸಲ ಅನುಭವಾತೀತ ಎಂದು ವರ್ಣಿಸಲಾಗಿದೆ. ಆದರೆ ನಾವು ಪ್ರಭುವಿನ ಅಚಿಂತ್ಯ ಗುಣವನ್ನು ಕೇವಲ ಒಪ್ಪಿಕೊಂಡರೆ ಸಾಕು. ಅವನೊಡನೆ ಎಲ್ಲ ಸಂಗತಿಗಳನ್ನು ಸರಿಹೊಂದಿಸಬಹುದು. ಭಕ್ತರಲ್ಲದವರು ಪ್ರಭುವಿನ ಅಚಿಂತ್ಯ ಶಕ್ತಿಯನ್ನು ಅರ್ಥ ಮಾಡಿಕೊಳ್ಳಲಾರರು. ತತ್ಪರಿಣಾಮವಾಗಿ ಅವರಿಗೆ ಅವನು ಗ್ರಹಣಶೀಲನ ಅಭಿವ್ಯಕ್ತಿಯ ಪರಿಧಿಗಿಂತ ಎಷ್ಟೋ ದೂರದಲ್ಲಿದ್ದಾನೆ. ಬ್ರಹ್ಮಸೂತ್ರದ ಲೇಖಕನು ಈ ಸಂಗತಿಯನ್ನು ಒಪ್ಪಿಕೊಂಡು ಹೇಗೆ ಹೇಳುತ್ತಾನೆ? ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಇವರು ಒಟ್ಟಿಗೆ ಯಾರು? ಕಾಮಾಕ್ಷಿ ಮಾತಾಜಿ, ಗಾಯತ್ರಿ ದೇವಿ ಮಾತಾಜಿ ರೆಡಿಯಾಗಿ. ಕಾಮಾಕ್ಷಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ, ಬ್ರಹ್ಮಸೂತ್ರದ ಲೇಖಕರು ಅಲ್ಲಿಂದ ಮಾತಾಜಿ. ಅಲ್ಲ, ಶ್ರುತೇಶು ತು ಶಬ್ದ ಮೂಲತಃ ಅಲ್ವಾ? ಶ್ರುತೇಸ್ತು ಶಬ್ದ ಮೂಲತ್ವಾತ್ ದೇವೋತ್ತಮ ಪರಮ ಪುರುಷನು ಸಾಧಾರಣ ಮನುಷ್ಯನಿಗೆ ಅಚಿಂತ್ಯನಾದುದರಿಂದ ವೈದಿಕ ವಿಧಿಗಳ ಸಾಕ್ಷ್ಯದ ಮೂಲಕ ಮಾತ್ರ ಅವನನ್ನು ಅರ್ಥ ಮಾಡಿಕೊಳ್ಳಬಹುದು. ಸ್ಕಂದ ಪುರಾಣವು ಅಚಿಂತ್ಯ ಕುಲು ಏ ಭಾವನ ತಾಂಸ್ ತರ್ಕೇನ ಯೋಜಯೇತ್. ಸಾಮಾನ್ಯ ಮನುಷ್ಯನಿಗೆ ಅಚಿಂತ್ಯವಾದ ವಿಷಯಗಳು ವಾದ ವಿವಾದದ ವಸ್ತುವಾಗಬಾರದು ಎಂದು ದೃಢಪಡಿಸಿದೆ. ರತ್ನಗಳು ಮತ್ತು ಔಷಧಗಳಂತಹ ಐಹಿಕ ವಸ್ತುಗಳಲ್ಲಿಯೂ ನಾವು ಅತ್ಯಂತ ಅದ್ಭುತವಾದ ಗುಣಗಳನ್ನು ಕಾಣುತ್ತೇವೆ. ಅನೇಕ ಸಲ ಅವುಗಳ ಗುಣಗಳು ಅಚಿಂತ್ಯವಾಗಿ ಕಾಣುತ್ತದೆ. ಆದ್ದರಿಂದ ನಾವು ದೇವೋತ್ತಮ ಪರಮಪುರುಷನಲ್ಲಿ ಅಚಿಂತ್ಯವಾದ ಶಕ್ತಿಗಳನ್ನು ಆರೋಪಿಸದಿದ್ದರೆ ಅವನ ಸರ್ವೋತ್ತಮತೆಯನ್ನು ಸಾಧಿಸಲಾಗುವುದಿಲ್ಲ. ಈ ಅಚಿಂತ್ಯ ಶಕ್ತಿಗಳಿಂದಾಗಿ ಪ್ರಭುವಿನ ಮಹಿಮೆಗಳನ್ನು ಅರ್ಥ ಮಾಡಿಕೊಳ್ಳಲು ಕಷ್ಟ ಎಂದು ಸದಾ ಅಂಗೀಕರಿಸಲಾಗಿದೆ. ಮಾನವ ಸಮಾಜದಲ್ಲಿ ಅಜ್ಞಾನ ಮತ್ತು ಪದಗಳ ಜಾದೂಗಾರಿಕೆ ಸರ್ವೇ ಸಾಮಾನ್ಯ. ಆದರೆ ಅವು ದೇವೋತ್ತಮ ಪರಮಪುರುಷನ ಅಚಿಂತ್ಯ ಶಕ್ತಿಗಳನ್ನು ಅರ್ಥ ಮಾಡಿಕೊಳ್ಳಲು
ನೆರವಾಗುವುದಿಲ್ಲ. ನಾವು ಅಂತಹ ಅಜ್ಞಾನ ಮತ್ತು ಪದಗಳ ಜಾದುಗಾರಿಕೆಯನ್ನು ಅಂಗೀಕರಿಸಿದರೆ ಷಡ್ವೈಶ್ವರ್ಯಗಳಲ್ಲಿನ ಪ್ರಭುವಿನ ಪರಿಪೂರ್ಣತೆಯನ್ನು ಒಪ್ಪಿಕೊಳ್ಳಲಾಗುವುದಿಲ್ಲ. ಉದಾಹರಣೆಗೆ, ಪರಮಪ್ರಭುವಿನ ಐಶ್ವರ್ಯಗಳಲ್ಲಿ ಸಂಪೂರ್ಣ ಜ್ಞಾನವು ಒಂದು. ಆದ್ದರಿಂದ ಅವನಲ್ಲಿ ಅಜ್ಞಾನವಿದೆ ಎಂದು ಚಿಂತಿಸುವುದು ಹೇಗೆ? ಪ್ರಭು ಬ್ರಹ್ಮಾಂಡದ ಸೃಷ್ಟಿಯನ್ನು ಪಾಲನೆ ಮಾಡುವುದು ಮತ್ತು ಅದೇ ಸಮಯದಲ್ಲಿ ಅವನ ಪಾಲನಾ ಕಾರ್ಯದಲ್ಲಿ ನಿರ್ಲಕ್ಷ್ಯನಾಗಿರುವುದು ತದ್ವಿರುದ್ಧವಾಗಲಾರವು, ಏಕೆಂದರೆ ಅವನ ಶಕ್ತಿಗಳು ಅಚಿಂತ್ಯವಾದವುಗಳು ಎಂದು ವೈದಿಕ ಬೋಧನೆಗಳು ಮತ್ತು ವಿವೇಚನಾ ಪೂರ್ಣ ಪ್ರತಿಪಾದನೆಗಳು ಸ್ಥಾಪಿಸಿವೆ. ಸದಾ ಹಾವಿನ ಯೋಚನೆಯಲ್ಲಿ ಮುಳುಗಿದವನಿಗೆ ಹಗ್ಗವು ಯಾವಾಗಲೂ ಹಾವಿನಂತೆ ತೋರುತ್ತದೆ. ಅದೇ ರೀತಿಯಲ್ಲಿ ಐಹಿಕ ಗುಣಗಳಿಂದ ದಿಗ್ಭ್ರಮಿತನಾದವನಿಗೆ ಮತ್ತು ಪರಾತ್ಪರನ್ನು ಕುರಿತ ಜ್ಞಾನದಿಂದ ವಿರಹಿತನಾದವನಿಗೆ ದೇವೋತ್ತಮ ಪರಮಪುರುಷನು ವಿಭಿನ್ನ ದಿಗ್ಭ್ರಮಿತ ನಿರ್ಣಯಗಳಿಗೆ ಅನುಗುಣವಾಗಿ ತೋರುತ್ತಾನೆ. ಪರಾತ್ಪರನು ಸರ್ವಜ್ಞನು, ಬ್ರಹ್ಮನ್, ಷಡೈಶ್ವರ್ಯಗಳಿಂದ ಪೂರ್ಣನಾದ ದೇವೋತ್ತಮ ಪುರುಷನು ಭಗವಾನ್ ಆಗಿದ್ದರೆ ದ್ವಂದ್ವದಿಂದ ಬಾಧಿತನಾಗುವುದಿಲ್ಲವೇ ಎಂದು ಯಾರಾದರೂ ವಾದ ಮಾಡಬಹುದು. ಅಂತಹ ವಾದವನ್ನು ಖಂಡಿಸಲು ಸ್ವರೂಪದ್ವಯದ್ ಈಕ್ಷತೆ ಎಂಬ ಸೂತ್ರವು ಸೊಂಟದಲ್ಲಿ ಭಿನ್ನನಾಗಿದ್ದರೂ ಕೂಡ ಪರಾತ್ಪರನಲ್ಲಿ ದ್ವಂದ್ವದ ಅವಕಾಶವೇ ಇಲ್ಲ ಎಂದು ಘೋಷಿಸುತ್ತದೆ, ಏಕೆಂದರೆ ವೈವಿಧ್ಯಪೂರ್ಣ ಸೃಷ್ಟಿಯಲ್ಲಿ ಅವನು ಏಕಮೇವನಾಗಿದ್ದಾನೆ. ಪರಾತ್ಪರನು ಏಕಕಾಲದಲ್ಲಿ ಶಕ್ತಿಗಳ ಪ್ರಭಾವದಿಂದ ನಾನಾ ಬಗೆಯ ಲೀಲೆಗಳನ್ನು ಪ್ರದರ್ಶಿಸುತ್ತಾನೆ ಎನ್ನುವುದನ್ನು ಅರ್ಥ ಮಾಡಿಕೊಂಡರೆ ಎದ್ದು ಕಾಣುವ ಅವನ ಅಚಿಂತ್ಯ ವಿರುದ್ಧ ಶಕ್ತಿಗಳ ಅಸಮಂಜಸ್ಯವು ಒಮ್ಮೆಲೆ ನಿವಾರಣೆಯಾಗುತ್ತದೆ. ಪ್ರಭುವಿನ ಅಚಿಂತ್ಯ ಶಕ್ತಿಯನ್ನು ಕುರಿತಂತೆ ಶ್ರೀಮದ್ ಭಾಗವತವು 3.4.16 ಕೆಳಗಂಡ ವರ್ಣನೆಯನ್ನು ನೀಡುತ್ತದೆ. ಕರ್ಮಣ್ಣೆ ಅನಿಹಸ್ಯ ಭಾವೋ ಭಾವಸ್ಯ ತೇ ದುರ್ಗಾಶ್ರಯೋ ಅತಾರಿ ಭಯಾತ್ ಪಾಲಯನಂ ಕಾಲಾತ್ಮನೋ ಯತ್ ಪ್ರಮಾದ ಯಥಾಶ್ರಯ. ದೇವೋತ್ತಮ ಪರಮಪುರುಷನು ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಗಾಯತ್ರಿ ಮಾತಾಜಿ ಓದ್ತೀರಾ? ಧನ್ಯವಾದ. ಗಾಯತ್ರಿ ದೇವಿ ಇಲ್ಲವಾ? ಉಮಾದೇವಿ ಮಾತಾಜಿ ಓದ್ತೀರಾ? ತುಂಬಾ ದಿನ ಆಯ್ತು. ಉಮಾದೇವಿ ಮಾತಾಜಿ. ಮಧುಮಯಿ ಮಾತಾಜಿ ಇದ್ದೀರಾ? ಒಂದು ಪೇಜ್ ಓದಿ. ಹರೇ ಕೃಷ್ಣ. ಓದಿ ಮಾತಾಜಿ ಒಂದು ಪೇಜ್. ಓಕೆ. ದೇವೋತ್ತಮ ಪರಮ ಪುರುಷನು ಮಾಡಬೇಕಾದದ್ದು ಏನೂ ಇಲ್ಲದೆ ಹೋದರೂ ಕೆಲಸ ಮಾಡುತ್ತಾನೆ. ಅವನು ಸದಾ ಅಭವನಾಗಿದ್ದರೂ ಜನ್ಮ ತಾಳುತ್ತಾನೆ. ಅವನೇ ಕಾಲನಾಗಿದ್ದರೂ ಪ್ರತಿಯೊಬ್ಬರಿಗೂ ಭೀತಿಯುಂಟು ಮಾಡಬಲ್ಲವನಾಗಿದ್ದರೂ ತನ್ನ ಶತ್ರುವಿಗೆ ಹೆದರಿ ಬೇರೊಂದು ಕೋಟೆಯಲ್ಲಿ ಆಶ್ರಯ ಪಡೆಯುವುದಕ್ಕಾಗಿ ಮಥುರೆಯಿಂದ ಪಲಾಯನ ಮಾಡುತ್ತಾನೆ. ತಾನೇ ಸ್ವಯಂಪೂರ್ಣನಾಗಿದ್ದರೂ 16,000 ಸ್ತ್ರೀಯರನ್ನು ವಿವಾಹವಾಗುತ್ತಾನೆ. ಈ ಲೀಲೆಗಳು ಅತ್ಯಂತ ಬುದ್ಧಿಶಾಲಿಗಳಿಗೂ ದಿಗ್ಭ್ರಮೆಗೊಳಿಸುವಂತಹ ವಿರೋಧಾಭಾಸಗಳಾಗಿ ತೋರುತ್ತವೆ. ಪ್ರಭುವಿನ ಈ ಕಾರ್ಯ ಚಟುವಟಿಕೆಗಳು ವಾಸ್ತವಿಕವಾಗಿಲ್ಲದಿದ್ದರೆ ಅವುಗಳಿಂದ ಮುನಿಗಳು ತಬ್ಬಿಬ್ಬಾಗಬೇಕಾಗಿರಲಿಲ್ಲ. ಆದ್ದರಿಂದ ಅಂತಹ ಚಟುವಟಿಕೆಗಳು ಕಾಲ್ಪನಿಕ ಎಂದು ಯಾವಾಗಲೂ ಪರಿಗಣಿಸಬಾರದು. ಪ್ರಭುವು ಯಾವಾಗ ಇಚ್ಛೆ ಪಡುತ್ತಾನೆಯೋ ಆಗ ಅವನ ಅಚಿಂತ್ಯ ಶಕ್ತಿಯು ಯೋಗಮಾಯ ಅಂತಹ ಲೀಲೆಗಳನ್ನು ಸೃಷ್ಟಿಸಲು ಮತ್ತು ಪ್ರದರ್ಶಿಸಲು ಅವನಿಗೆ ನೆರವಾಗುತ್ತದೆ. ಪಾಂಚರಾತ್ರ ಶಾಸ್ತ್ರಗಳು ಎಂದು ಪ್ರಸಿದ್ಧವಾದ ಧರ್ಮಗ್ರಂಥಗಳು ಅಧಿಕೃತ ವೈದಿಕ ಧರ್ಮಗ್ರಂಥಗಳಾಗಿದ್ದು ಮಹಾನ್ ಆಚಾರ್ಯರು ಅವುಗಳನ್ನು ಅಂಗೀಕರಿಸಿದ್ದಾರೆ. ಈ ಧರ್ಮಗ್ರಂಥಗಳು ರಜೋಗುಣ ಮತ್ತು ತಮೋಗುಣದ ಉತ್ಪಾದನೆಗಳಲ್ಲ. ಆದ್ದರಿಂದ ವಿದಗ್ಧ ವಿದ್ವಾಂಸರು ಮತ್ತು ಬ್ರಾಹ್ಮಣರು ಯಾವಾಗಲೂ ಅವುಗಳನ್ನು ಸಾತ್ವತ ಸಂಹಿತೆಗಳು ಎಂದು ಕರೆಯುತ್ತಾರೆ. ಈ ಧರ್ಮಗ್ರಂಥಗಳ ಮೂಲ ವಕ್ತಾರನು ದೇವೋತ್ತಮ ಪರಮಪುರುಷನಾದ ನಾರಾಯಣ. ಇದನ್ನು ಮೋಕ್ಷ ಧರ್ಮದಲ್ಲಿ ವಿಶೇಷವಾಗಿ ಪ್ರಸ್ತಾವಿಸಲಾಗಿದೆ. 349.68. ಇದು ಮಹಾಭಾರತದ ಶಾಂತಿ ಪರ್ವದ ಒಂದು ಭಾಗ. ಬದ್ಧಾತ್ಮರ 4 ದೋಷಗಳಿಂದ ಮುಕ್ತರಾದ ವಿಮುಕ್ತ ಮುನಿಗಳಾದ ನಾರದ ಮತ್ತು ವ್ಯಾಸರು ಈ ಧರ್ಮಗ್ರಂಥಗಳ ಪ್ರಸಾರಕರು. ಶ್ರೀ ನಾರದ ಮುನಿಗಳು ಪಾಂಚರಾತ್ರ ಶಾಸ್ತ್ರದ ಮೂಲ ವಕ್ತಾರರು.
ಶ್ರೀಮದ್ ಭಾಗವತವು ಸಾತ್ವತ ಸಂಹಿತ ಎಂದು ಪರಿಗಣಿತವಾಗಿದೆ. ಶ್ರೀಮದ್ ಭಾಗವತಂ ಪುರಾಣಂ ಅಮಲಂ. ಶ್ರೀಮದ್ ಭಾಗವತವು ನಿಷ್ಕಳಂಕವಾದ ಪುರಾಣ ಎಂದು ಶ್ರೀ ಚೈತನ್ಯ ಮಹಾಪ್ರಭುಗಳು ಘೋಷಿಸಿಲ್ಲವೇ? ದುರುದ್ದೇಶಪೂರಿತವಾದ ಸಂಪಾದಕರು ಮತ್ತು ವಿದ್ವಾಂಸರು ಪಾಂಚರಾತ್ರ ಶಾಸ್ತ್ರಗಳನ್ನು ತಪ್ಪಾಗಿ ಅರ್ಥೈಸಲು ಪ್ರಯತ್ನಿಸುತ್ತಾರೆ. ಅವುಗಳ ವಿಧಿಗಳನ್ನು ಖಂಡಿಸುತ್ತಾರೆ. ಅವರು ಅತ್ಯಂತ ಹೇಯಕರವಾದವರು. ಆಧುನಿಕ ಯುಗದಲ್ಲಿ ಅಂತಹ ದುರುದ್ದೇಶಪೂರಿತವಾದ ವಿದ್ವಾಂಸರು ಕೃಷ್ಣನಿಂದ ಉಕ್ತವಾದ ಭಗವದ್ಗೀತೆಯನ್ನು ಕುರಿತು ಕೃಷ್ಣನಿಲ್ಲವೆಂದು ಸಾಧಿಸಲು ದಾರಿ ತಪ್ಪುವಂತಹ ಟೀಕೆಗಳನ್ನು ಮಾಡಿದ್ದಾರೆ. ಮಾಯಾವಾದಿಗಳು ಪಾಂಚರಾತ್ರಿಕ ವಿಧಿಯನ್ನು ಹೇಗೆ ತಪ್ಪಾಗಿ ಅರ್ಥೈಸಿದ್ದಾರೆ ಕಾಣ್ತಾ ಇಲ್ಲ ಮಾತಾಜಿ. ಹರೇ ಕೃಷ್ಣ. ಎಂದು ಮುಂದೆ ತೋರಿಸಲಾಗಿದೆ. ಎಂದು ಮುಂದೆ ತೋರಿಸಲಾಗಿದೆ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಪಾರ್ವತಮ್ಮ ಮಾತಾಜಿ, ಪ್ರವೀಣ ಮಾತಾಜಿ ರೆಡಿಯಾಗಿ. ಪಾರ್ವತಮ್ಮ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಓದ್ತೀನಿ ಮಾತಾಜಿ. ಎಲ್ಲಿಂದ ಮಾತಾಜಿ? ವೇದಾಂತ ಸೂತ್ರ ಅಲ್ಲಿಂದ ಅಲ್ವಾ ಮಾತಾಜಿ? ಹೌದು. ವೇದಾಂತ ಸೂತ್ರ 2.2.42 ಕುರಿತು ವ್ಯಾಖ್ಯಾನ ಮಾಡುತ್ತಾ ಶ್ರೀಪಾದ ಶಂಕರಾಚಾರ್ಯರು ಸಂಕರ್ಷಣನು ಒಬ್ಬ ಜೀವ, ಸಾಮಾನ್ಯವಾದ ಒಬ್ಬ ಜೀವಿ ಎಂದು ಹೇಳುತ್ತಾರೆ. ಆದರೆ ಯಾವುದೇ ವೈದಿಕ ಧರ್ಮ ಗ್ರಂಥದಲ್ಲಿ ಸಂಕರ್ಷಣನು ಒಬ್ಬ ಸಾಮಾನ್ಯ ಜೀವಿ ಎಂದು ಭಗವದ್ಭಕ್ತರು ಎಲ್ಲಿಯೂ ಹೇಳಿಲ್ಲ. ಅವನು ವಿಷ್ಣು ವರ್ಗದಲ್ಲಿ ದೇವೋತ್ತಮ ಪರಮಪುರುಷನ ಅಮೋಘ ಸ್ವಾಂಶ ವಿಸ್ತರಣೆ ಅಲ್ಲದೆ ಅವನು ಐಹಿಕ ಪ್ರಕೃತಿಯ ಸೃಷ್ಟಿಯನ್ನು ಮೀರಿದವನು. ಅವನು ಜೀವಿಗಳ ಮೂಲ ಆಕಾರ. ಉಪನಿಷತ್ತುಗಳು ನಿತ್ಯೋ ನಿತ್ಯಾನಾಂ ಚೇತನಾನಾಂ ಎಲ್ಲ ಜೀವಿಗಳಲ್ಲೂ ಅವನು ಪರಮೋಚ್ಚ ಜೀವಿ ಎಂದು ಘೋಷಿಸಿವೆ. ಆದ್ದರಿಂದ ಅವನು ವಿಭು ಚೈತನ್ಯ, ಅಂದರೆ ಅವನು ಅತ್ಯಂತ ಶ್ರೇಷ್ಠ. ಬ್ರಹ್ಮಾಂಡದ ಸೃಷ್ಟಿ ಮತ್ತು ಅಸಂಖ್ಯಾತ ಜೀವಿಗಳಿಗೆ ಅವನು ನೇರವಾದ ಕಾರಣ. ಅವನು ಅನಂತ ಜೀವಿ ಮತ್ತು ಸಾಧಾರಣ ಜೀವಿಗಳು ಅಸಂಖ್ಯಾತರು. ಆದ್ದರಿಂದ ಅವನನ್ನು ಎಂದೂ ಸಾಧಾರಣ ಜೀವಿ ಎಂದು ಪರಿಗಣಿಸಬಾರದು, ಏಕೆಂದರೆ ಅದು ಅಧಿಕೃತ ಧರ್ಮಗ್ರಂಥಗಳ ತೀರ್ಮಾನಕ್ಕೆ ವಿರುದ್ಧವಾಗುತ್ತದೆ. ಜೀವಿಗಳು ಕೂಡ ಜನನ ಮರಣಗಳ ಪರಿಮಿತಿಯನ್ನು ಮೀರಿದವರು. ಇದು ವೇದಗಳ ಹೇಳಿಕೆ. ಧರ್ಮ ಗ್ರಂಥಗಳ ಆದೇಶಗಳನ್ನು ಅನುಸರಿಸುವವರು ಮತ್ತು ಗುರು ಶಿಷ್ಯ ಪರಂಪರೆಯಲ್ಲಿ ಸ್ವತಃ ಸಾಗಿ ಬಂದವರು ಇದನ್ನು ಒಪ್ಪಿಕೊಂಡಿದ್ದಾರೆ. ಮಾತಾಜಿ ಸ್ವಲ್ಪ ಮೇಲೆ ಮಾಡಿ ಮಾತಾಜಿ. 2 ವೇದಾಂತ ಸೂತ್ರ 2.243 ಕುರಿತ ಶಂಕರಾಚಾರ್ಯರ ವ್ಯಾಖ್ಯಾನಕ್ಕೆ ಉತ್ತರವಾಗಿ ಹೇಳಬೇಕೆಂದರೆ, ಅನೇಕ ವಿಧಗಳಲ್ಲಿ ಹಂಚಲಾಗಿರುವ ವಿಷ್ಣು ವರ್ಗಗಳಲ್ಲಿ ಮೂಲ ವಿಷ್ಣುವೇ ಮೂಲ ಸಂಕರ್ಷಣ. ಮೂಲ ಎಂದರೆ ಆದಿಮ. ಸಂಕರ್ಷಣನೂ ವಿಷ್ಣುವೇ, ಆದರೆ ಅವನಿಂದ ಬೇರೆ ಎಲ್ಲ ವಿಷ್ಣುಗಳು ವಿಸ್ತರಣೆಗೊಳ್ಳುತ್ತಾರೆ. ಅದನ್ನು ಬ್ರಹ್ಮ ಸಂಹಿತೆಯಲ್ಲಿ ದೃಢಪಡಿಸಲಾಗಿದೆ. 5.46 ಅದರಲ್ಲಿ ಒಂದು ಜ್ವಾಲೆಯಿಂದ ಹೊತ್ತಿಸಲಾದ ಇನ್ನೊಂದು ಜ್ವಾಲೆಯು ಮೂಲದ ಜ್ವಾಲೆಯಂತೆಯೇ ವರ್ತಿಸುವ ಹಾಗೆ ಮೂಲ ಸಂಕರ್ಷಣೆಯಿಂದ ಮೂಡಿ ಬರುವ ವಿಷ್ಣುಗಳು ಮೂಲ ವಿಷ್ಣುವಿನಂತೆಯೇ ಇರುತ್ತಾರೆ ಎಂದು ಹೇಳಿದೆ. ಹೀಗೆ ತನ್ನನ್ನೇ ವಿಸ್ತರಿಸಿಕೊಳ್ಳುವ ದೇವೋತ್ತಮ ಪರಮ ಪುರುಷನಾದ ಗೋವಿಂದನನ್ನು ಜೀವಿಯು ಆರಾಧಿಸಬೇಕು. 3. 44ನೆಯ ಸೂತ್ರವನ್ನು ಕುರಿತ ಶಂಕರಾಚಾರ್ಯರ ವ್ಯಾಖ್ಯಾನಕ್ಕೆ ಉತ್ತರವಾಗಿ ಹೀಗೆ ಉತ್ತರಿಸಬಹುದು. ವಿಷ್ಣುವಿನ ಎಲ್ಲ ವಿಸ್ತರಣೆಗಳು ಬೇರೆ ಬೇರೆ ರೂಪಗಳು ಎಂಬ ಹೇಳಿಕೆಯನ್ನು ಪಾಂಚರಾತ್ರ ವಿಧಿಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವ ಯಾವ ಪರಿಶುದ್ಧ ಭಕ್ತರೂ ಅಂಗೀಕರಿಸುವುದಿಲ್ಲ, ಏಕೆಂದರೆ ಈ ಹೇಳಿಕೆ ಸಂಪೂರ್ಣವಾಗಿ ಅಸತ್ಯವಾಗಿದೆ. ಶ್ರೀಪಾದ ಶಂಕರಾಚಾರ್ಯರೇ 42ನೆಯ ಸೂತ್ರವನ್ನು ಕುರಿತ ತಮ್ಮ ವ್ಯಾಖ್ಯಾನದಲ್ಲಿ ದೇವೋತ್ತಮ ಪುರುಷನು ತನ್ನಷ್ಟಕ್ಕೆ ತಾನೇ ನಾನಾ ರೂಪಗಳಲ್ಲಿ ವಿಸ್ತರಿಸಿಕೊಳ್ಳಬಲ್ಲ ಎಂದು ಒಪ್ಪಿಕೊಂಡಿದ್ದಾರೆ. ಆದ್ದರಿಂದ 42ನೆಯ ಸೂತ್ರವನ್ನು ಕುರಿತ ಅವರ ವ್ಯಾಖ್ಯಾನವು 44ನೇ ಸೂತ್ರವನ್ನು ಕುರಿತ ಅವರ ವ್ಯಾಖ್ಯಾನವು ತದ್ವಿರುದ್ಧವಾಗಿವೆ. ಮಾಯಾವಾದಿ ವ್ಯಾಖ್ಯಾನಗಳ ದೋಷವಿದು. ಭಾಗವತ ಸಿದ್ಧಾಂತವನ್ನು ಖಂಡಿಸುವುದಕ್ಕಾಗಿ ಅವರು ಒಂದು ಕಡೆ ಒಂದು ಹೇಳಿಕೆಯನ್ನು, ಇನ್ನೊಂದು ಕಡೆ ಅದಕ್ಕೆ ವಿರುದ್ಧವಾದ ಹೇಳಿಕೆಯನ್ನು ಮಾಡುವ ತಂತ್ರವನ್ನು ಉಪಯೋಗಿಸುತ್ತಾರೆ. ಹೀಗೆ ಮಾಯಾವಾದಿ ವ್ಯಾಖ್ಯಾನಗಳು ನಿಯಮನ ಸೂತ್ರಗಳನ್ನು ಅನುಸರಿಸುವುದಿಲ್ಲ. ಭಾಗವತ ಸಿದ್ಧಾಂತವು ನಾರಾಯಣನ 4 ರೂಪಗಳನ್ನು ಅಂಗೀಕರಿಸುತ್ತದೆ, ಆದರೆ ಅದು ಅನೇಕ ದೇವರುಗಳನ್ನು ಅಂಗೀಕರಿಸುವುದಿಲ್ಲ ಎನ್ನುವುದನ್ನು ಗಮನಿಸಬೇಕು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಪ್ರವೀಣ ಮಾತಾಜಿ ಎಸ್ ರೆಡಿಯಾ? ನೆಕ್ಸ್ಟ್ ರೋಹಿಣಿ ಎಸ್ ಭಟ್.
ಓದಿ ಮಾತಾಜಿ. ಪ್ರವೀಣ ಮಾತಾಜಿ ಹರೇ ಕೃಷ್ಣ ಮಾತಾಜಿ, ಓದ್ಲಿಯಾ? ಓದಿ. ದೇವೋತ್ತಮ ಪರಮಪುರುಷ ಅಲ್ಲಿಂದ ಅಲ್ಲ ಮಾತಾಜಿ? ಅಲ್ಲ, ಹೌದು ಹೌದು ಹೌದು. ದೇವೋತ್ತಮ ಪರಮಪುರುಷನಾದ ಪರಮಸತ್ಯನು ಏಕಮೇವಾದ್ವಿತೀಯ ಎಂದು ಭಕ್ತರು ಪರಿಪೂರ್ಣವಾಗಿ ಚೆನ್ನಾಗಿ ತಿಳಿದಿದ್ದಾರೆ. ಅವರು ಎಂದೂ ಸರ್ವ ದೇವತಾರಾಧಕರಲ್ಲ, ಯಾಕಂದರೆ 5 ವೇದಗಳ ವಿಧಿಗೆ ವಿರುದ್ಧವಾದದ್ದು. ನಾರಾಯಣ ಲೋಕೋತ್ತರ ನಾನಾ ದಿವ್ಯ ಶಕ್ತಿಗಳ ಮೇಲೆ ಅವನ ಅಚಿಂತ್ಯವಾದ ಒಡೆತನವನ್ನು ಹೊಂದಿದ್ದಾನೆ ಎಂದು ಭಕ್ತರು ದೃಢ ವಿಶ್ವಾಸದಿಂದ ಸಂಪೂರ್ಣವಾಗಿ ನಂಬುತ್ತಾರೆ. ಆದ್ದರಿಂದ ಈ ವಿಚಾರಗಳನ್ನು ಸ್ಪಷ್ಟವಾಗಿ ನಿರೂಪಿಸಲಾಗಿರುವ ಶೀಲ ರೂಪ ಗೋಸ್ವಾಮಿಯವರ ಲಘು ಭಾಗವತಾಮೃತವನ್ನು ವಿದ್ವಾಂಸರು ಪರಾಮರ್ಶಿಸಬೇಕು ಎಂದು ನಾವು ಪ್ರತಿಪಾದಿಸುತ್ತೇವೆ. ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ ಮತ್ತು ಅನಿರುದ್ಧರು ಕಾರಣ ಮತ್ತು ಪರಿಣಾಮಗಳ ಮೂಲಕ ವಿಸ್ತರಣೆಗೊಂಡಿದ್ದಾರೆ ಎಂದು ಸಾಧಿಸಲು ಶ್ರೀಪಾದ ಶಂಕರಾಚಾರ್ಯ ಪ್ರಯತ್ನಿಸಿದ್ದಾರೆ. ಅವರು ಮಣ್ಣು ಮತ್ತು ಮಣ್ಣಿನ ಮಡಿಕೆಗಳಿಗೆ ಅವರನ್ನು ಹೋಲಿಸಿದ್ದಾರೆ. ಆದರೆ ಇದು ಸಂಪೂರ್ಣವಾದ ಅವಿವೇಕ, ಏಕೆಂದರೆ ಅವರ ವಿಸ್ತರಣೆಗಳಲ್ಲಿ ಕಾರಣ ಮತ್ತು ಪರಿಣಾಮ ಎಂಬುದಿಲ್ಲ. ನಾಣ್ಯತ್ ಯತ್ ಅಸತ್ ಪರಂ. ಕೂರ್ಮ ಪುರಾಣವು ಕೂಡ ದೇಹದೇಹಿ ವಿಭೇದ ಅಯಂ ನೇಶ್ವರೇ ವಿದ್ಯತೆ ಕ್ವಚಿತ್, ಅಂದರೆ ದೇವೋತ್ತಮ ಪರಮಪುರುಷನಲ್ಲಿ ದೇಹ ಮತ್ತು ಆತ್ಮದ ನಡುವೆ ಯಾವ ವ್ಯತ್ಯಾಸವೂ ಇಲ್ಲ ಎಂದು ದೃಢಪಡಿಸುತ್ತದೆ. ಕಾರಣ ಮತ್ತು ಪರಿಣಾಮಗಳು ಐಹಿಕ. ಉದಾಹರಣೆಗೆ, ತಂದೆಯ ದೇಹವು ಮಗನ ದೇಹಕ್ಕೆ ಕಾರಣ ಎಂಬುದು ಸ್ಪಷ್ಟ, ಆದರೆ ಆತ್ಮವು ಕಾರಣವೂ ಅಲ್ಲ, ಪರಿಣಾಮವೂ ಅಲ್ಲ. ಆಧ್ಯಾತ್ಮಿಕ ನೆಲೆಯಲ್ಲಿ ಕಾರಣ ಮತ್ತು ಪರಿಣಾಮಗಳಲ್ಲಿ ಯಾವುದೇ ವ್ಯತ್ಯಾಸವನ್ನು ನಾವು ಕಾಣುವುದಿಲ್ಲ. ಮತ್ತು ಸ್ವಲ್ಪ ಮೇಲೆ ಮಾಡ್ತೀರಾ? ದೇವೋತ್ತಮ ಪರಮಪುರುಷನ ಎಲ್ಲ ರೂಪಗಳು ಆಧ್ಯಾತ್ಮಿಕವಾದಿ ಶ್ರೇಷ್ಠವಾದುದರಿಂದ ಅವು ಐಹಿಕ ಪ್ರಕೃತಿಯ ಸಮಾನ ಯಂತ್ರಕಗಳೂ ಹೌದು. 4ನೇ ಆಯಾಮದಲ್ಲಿ ನಿಂತಿರುವ ಅವು ದಿವ್ಯ ನೆಲೆಯ ಪ್ರಧಾನ ರೂಪಗಳು. ಅವುಗಳ ವಿಸ್ತರಣೆಯಲ್ಲಿ ಐಹಿಕ ಕಾಲುಷ್ಯದ ಯಾವ ಸುಳಿವೂ ಇಲ್ಲ, ಏಕೆಂದರೆ ಐಹಿಕ ನಿಯಮಗಳು ಅವುಗಳ ಮೇಲೆ ಪ್ರಭಾವ ಬೀರಲಾರವು. ಐಹಿಕ ಪ್ರಪಂಚದ ಆಚೆ ಕಾರಣ ಮತ್ತು ಪರಿಣಾಮ ಎಂಬ ನಿಯಮವಿಲ್ಲ. ಆದ್ದರಿಂದ ಕಾರಣ ಮತ್ತು ಪರಿಣಾಮದ ಅರಿವು ದೇವೋತ್ತಮ ಪರಮಪುರುಷನ ಪೂರ್ಣ ದಿವ್ಯ ಸಂಪೂರ್ಣ ವಿಸ್ತರಣೆಗಳನ್ನು ಸಮೀಪಿಸಲಾರದು. ವೈದಿಕ ಸಾಹಿತ್ಯ ಇದನ್ನು ರುಜುವಾತು ಮಾಡುತ್ತದೆ. ಓಂ ಪೂರ್ಣಂ ಅಧಃ ಪೂರ್ಣಂ ಇದಂ ಪೂರ್ಣಾತ್ ಪೂರ್ಣಂ ಉದ್ಯತ್ಯತೆ ಪೂರ್ಣಸ್ಯ ಪೂರ್ಣಂ ಆದಾಯ ಪೂರ್ಣಂ ಏವ ವಿಶಿಷ್ಯತೆ. ದೇವೋತ್ತಮ ಪರಮಪುರುಷನು ಪರಿಪೂರ್ಣ ಮತ್ತು ಸಂಪೂರ್ಣ. ಅವನು ಸಂಪೂರ್ಣವಾಗಿ ಅನ್ಯೂನ್ಯನಾದ್ದರಿಂದ ಅತಿಶಯವಾದ ಈ ಪ್ರಪಂಚವೇ ಮೊದಲಾದ ಅವನಿಂದ ಉದ್ಗಮಿಸಿದ ಎಲ್ಲವೂ ಅಖಂಡ ಪೂರ್ಣಗಳಾಗಿ ಪರಿಪೂರ್ಣವಾಗಿ ಸುಸಜ್ಜಿತವಾಗಿದೆ. ಅಖಂಡ ಪೂರ್ಣದಿಂದ ಉನ್ನತವಾದದ್ದು ಏನೇ ಆಗಿರಲಿ ಅದು ತನ್ನಷ್ಟೇ ತಾನೇ ಪೂರ್ಣವಾಗಿರುತ್ತದೆ. ಅವನು ಅಖಂಡ ಪೂರ್ಣವಾದುದರಿಂದ ಅವನಿಂದ ಅನೇಕ ಪೂರ್ಣ ಘಟಕಗಳು ಉದ್ಗಮಿಸಿದರೂ ಅವನು ಪೂರ್ಣನಾಗಿಯೇ ಉಳಿಯುತ್ತಾನೆ. ಬೃಹದಾರಣ್ಯಕ ಉಪನಿಷತ್ 5.1 ವಿಷ್ಣುವಿನ ಬಹಿರಂಗ ಲಕ್ಷಣವಾದ ಸಮಸ್ತ ಬ್ರಹ್ಮಾಂಡ ಸೃಷ್ಟಿಯನ್ನು ಮಾಯೆಯ ನಿಯಂತ್ರಕನಾದ ದೇವೋತ್ತಮ ಪರಮಪುರುಷನೊಡನೆ ಅಥವಾ ಅವನ 4 ವಿಸ್ತರಗಳನ್ನು ಹೋಲಿಸಲು ಭಕ್ತರಲ್ಲದವರು ಭಕ್ತಿ ಸೇವೆ ವಿಧಿ ನಿಯಮಗಳನ್ನು ಉಲ್ಲಂಘಿಸುತ್ತಾರೆ ಎನ್ನುವುದು ತೀರಾ ಸ್ಪಷ್ಟ. ಮಾಯೆಯನ್ನು ಚೈತನ್ಯನೊಡನೆ ಹೋಲಿಸುವುದು ಅಥವಾ ಮಾಯೆಯನ್ನು ಪ್ರಭುವನ್ನು ಹೋಲಿಸುವುದು ನಾಸ್ತಿಕತೆಯ ಲಕ್ಷಣ. ಬ್ರಹ್ಮನಿಂದ ಹಿಡಿದು ಇರುವವರೆಗೆ ಪ್ರಕಟವಾಗುವ ಬ್ರಹ್ಮಾಂಡದ ಸೃಷ್ಟಿಯು ಪರಮಪ್ರಭುವಿನ ಬಹಿರಂಗ ಲಕ್ಷಣ. ಭಗವದ್ಗೀತೆ ದೃಢಪಡಿಸಿರುವಂತೆ ಏಕಾಂಶೇನ ಸ್ಥಿತೋ ಜಗತ್, ಅದು ಪ್ರಭುವಿನ ಶಕ್ತಿಯ ಕಾಲು ಭಾಗದಷ್ಟಿರುತ್ತದೆ. ಮಾಯಾಶಕ್ತಿಯ ಬ್ರಹ್ಮಾಂಡದ ಸೃಷ್ಟಿಯು ಐಹಿಕ ಪ್ರಕೃತಿಯಾಗಿದೆ. ಐಹಿಕ ಪ್ರಕೃತಿಯಲ್ಲಿರುವ ಪ್ರತಿಯೊಂದನ್ನು ಜಡವಸ್ತುವಿನಿಂದ ಮಾಡಲಾಗಿದೆ. ಅದರಿಂದ ಐಹಿಕ ಪ್ರಕೃತಿ ವಿಸ್ತರಣೆಗಳು ದೇವೋತ್ತಮ ಪುರುಷನ ಚತುರ್ವ್ಯೂಹಂ 4 ವಿಸ್ತರಣೆಗಳನ್ನು ಹೋಲಿಸಲು ಪ್ರಯತ್ನ ಮಾಡಬಾರದು. ಆದರೆ ದುರದೃಷ್ಟವಶಾತ್ ಮಾಯಾವ ಸಿದ್ಧಾಂತವು ಅನೌಚಿತದಿಂದ ಇದನ್ನು ಮಾಡಲು ಪ್ರಯತ್ನಿಸುತ್ತದೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಮಾತಾಜಿ ಏನ್ ಮಾಡುದು? ಇನ್ನೂ 3 ಪೇಜ್ ಉಂಟು. 1 2 3 4 3 ಪೇಜಸ್ ಇದೆ. ನಾಳೆ ಓದುದಲ್ಲ? ಮಾತಾಜಿ ಅಟೆಂಡೆನ್ಸ್ ಹಾಕಿ, ನಂದು ನೆಟ್ ಹೊರಟೋಗಿತ್ತು. ಯಾರ್ದು? ಲಕ್ಷ್ಮೀದ? ನಾಗವೇಣಿ ಮಾತಾಜಿ. ಯಾರು? ಲಕ್ಷ್ಮೀ ಮಾತಾಜಿದ? ಉಮಾದೇವಿ ಮಾತಾಜಿ. ಓಕೆ, ಆಯ್ತು ಮಾತಾಜಿ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವೃಂದ ಕಿ ಜೈ. ನಾಮಾಚಾರ್ಯ ಹರಿದಾಸ್ ಠಾಕೂರ್ ಕಿ ಜೈ. ಇಲ್ಲಿ ನೆರೆದಿರುವ ಎಲ್ಲ ಭಕ್ತರಿಗೂ ಜೈ. ಹರಿ ಕೃಷ್ಣ. ಹರೇ ಕೃಷ್ಣ ಮಾತಾಜಿ.
ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಮಾತಾಜಿ ಹಾಕಿಲ್ಲ, ಹಾ ಅಟೆಂಡೆನ್ಸ್ ಹಾಕಿಲ್ಲ ಅಂದೆ. ನೀವ್ ಹಾಕ್ತೀರಾ ಅಲ್ಲ ನಾನ್ ಹಾಕ್ಲಾ? ನಾನ್ ಹಾಕಿ ಮಾತಾಜಿ, ಲಿಂಕ್ ಹಾಕಿಲ್ದ್ರೆ ನೀವೇ ಹಾಕಿದ್ರೆ ಹಾಕಿ ಮಾತಾಜಿ. ಮಾಮೂಲಿ ಗೊತ್ತಿದೆಯಲ್ಲ, ಹಾಕಿ ಮಾತಾಜಿ. ಓಕೆ. ಹಾಕಿ ಹರೇ ಕೃಷ್ಣ ಹರೇ ಮಾತಾಜಿ. ಕೃಷ್ಣ ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಏನು ಉಂಟು, ಎಷ್ಟೆಲ್ಲ ಉಂಟು ನೋಡಿ ಇದ್ರಲ್ಲಿ. ಚೈತನ್ಯ ಚರಿತಾಮೃತ, ಭಾಗವತಂ ಓದ್, ಎಲ್ಲ ವಿವರಗಳು ಇದ್ರಲ್ಲಿ ಇದೆ. ಕ್ವಶನ್ ಆನ್ಸರ್ ಎಲ್ಲ ಭಾಗವತಂದು. ರಾಮ್ಸ್. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಧನ್ಯವಾದಗಳು ಮತ್ತೆ. ಧನ್ಯವಾದಗಳು. ಧನ್ಯವಾದಗಳು ಮತ್ತೆ. ಹರೇ ಕೃಷ್ಣ ಮತ್ತು ಹರೇ ಕೃಷ್ಣ ದಂಡೋತ್ಪನ್ನ ಮಾತಾಜಿ, ಧನ್ಯವಾದಗಳು. 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 ಏನ್ ಮಾಡದ ಮಾತಾಜಿ? ಎಂಡ್ ಮಾಡಿ ಮಾತಾಜಿ. ಹರೇ ಕೃಷ್ಣ.